ಒಂದು ವಿಶೇಷ ಕಾರ್ಯಕ್ರಮ ಟ್ರಾಫಿಕ್ ಅವೇರ್ನೆಸ್ ವೀಕ್ ನಡೀತಾ ಇದೆ. ಮಂಗಳೂರು ನಗರ ಸಂಚಾರ ಪೊಲೀಸ್ ಕೇಂದ್ರ ಸರ್ಕಾರದ ಸೂಚನೆ ಮೇರೆಗೆ ಒಂದು ಟ್ರಾಫಿಕ್ ವೀಕ್ ಅನ್ನ ಮಾಡ್ತಾ ಇದ್ದಾರೆ. 11ನೇ ತಾರೀಕಿಂದ 17ನೇ ತಾರೀಕಿನ ತನಕ ರಸ್ತೆ ಸಂಚಾರಿ ನಿಯಮಗಳ ಬಗ್ಗೆ, ಅದರ ಯಾವ ರೀತಿಯಲ್ಲಿ ನಾವು ಪಬ್ಲಿಕ್ ಚೆನ್ನಾಗಿ ನಡ್ಕೊಳ್ಬೇಕು ಅಂತ ಹೇಳ್ಕೊಡ್ಲಿಕ್ಕೆ ನಮ್ಮ ಮುಂದೆ ಬಂದರೆ ಸನ್ಮಾನ್ಯ ಶ್ರೀ ನಮ್ಮೆಲ್ಲರ ಪ್ರೀತಿಯ ಮಂಗಳೂರು ನಗರದ ಡಿಸಿಪಿ ಟ್ರಾಫಿಕ್ ಅಂಡ್ ಕ್ರೈಮ್ ವಹಿಸಿಕೊಂಡಿರ್ತಕ್ಕಂಥ ಶ್ರೀ ದಿನೇಶ್ ಕುಮಾರ್ ಸರ್ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಒಂದು ಸ್ವಾಗತವನ್ನ ಬಯಸಲಿಕ್ಕೆ ಇಷ್ಟಪಡ್ತೇನೆ. ದಯಮಾಡಿ ವೇದಿಕೆ ಹತ್ರ ಬಂದು ಅವರು ದಯಮಾಡಿ ಕೂತ್ಕೊಳ್ಬೇಕು. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಹೋಮ್ ಗಾರ್ಡ್ಸ್ ನ ಚೀಫ್ ಕಮಾಂಡೆಂಟ್ ಆಗಿರ್ತಕ್ಕಂಥ ಶ್ರೀ ಮುರಳಿ ಮೋಹನ್ ಚೂಂತಾರು ಸರ್ ಬಂದಿದ್ದಾರೆ. ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ವಿಶೇಷವಾಗಿ 1-2 ನಿಮಿಷದಲ್ಲಿ ನಮ್ಮ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಹೋಗ್ತೇನೆ. ನಮ್ಮ ಈ ಒಂದು ಕಾರ್ಯಕ್ರಮವನ್ನ ನಾವು ನಮ್ಮ ವರ್ಕ್ಶಾಪ್ ಅಲ್ಲಿ ಇಟ್ಕೊಳ್ಳಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಾವು ವರ್ಕ್ಶಾಪ್ ನಲ್ಲಿ ಪ್ರತಿ ದಿವಸ 100 ವೆಹಿಕಲ್ಸ್ ಅನ್ನ ತಗೊಂಡು ಬರ್ತೇವೆ. ಹಾಗೆ ಕಾರ್ಯಕ್ರಮಕ್ಕೆ ನನ್ನ ಜೊತೆ ಇರ್ತಕ್ಕಂಥ ಅಸೋಸಿಯೇಟ್ ವೈಸ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಶ್ರೀ ಪಾರ್ಶ್ವನಾಥ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಅವ್ರ ಜೊತೆ ಕೂತ್ಕೊಳ್ಬೇಕಂತ ಕೇಳ್ಕೊಳ್ತಾ, ಡಿಜಿಎಂ ಸೇಲ್ಸ್ ಆಗಿರ್ತಕ್ಕಂಥ ಶಶಿಧರ್ ಕಾರಂತ್ ಕೂಡ ವೇದಿಕೆ ಮೇಲೆ ಬಂದು ಕೂತ್ಕೊಳ್ಬೇಕು. ಹಾಗೆ ಜೈದೀಪ್ ಸರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ, ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಎಲ್ಲ ಡಿಪಾರ್ಟ್ಮೆಂಟ್ ನ ಎಲ್ಲ ಮ್ಯಾನೇಜರ್ಸ್ಗೆ ಹಾಗೆ ಎಲ್ರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ ಕೋರ್ತೇನೆ. ಹಾಗೆ ನಿಮ್ಗೂ ಕೂಡ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೇನೆ. ಮತ್ತೆ ಇವತ್ತು ವಿಶೇಷವಾಗಿ ನಮ್ಮ ಜೊತೆ ಇರುವಂತವ್ರು ಯಾರು ಅಂತ ಹೇಳಿದ್ರೆ, ಹೋಮ್ ಗಾರ್ಡ್ಸ್ ನಲ್ಲಿ ಸಂಚಾರ ವಿಭಾಗದಲ್ಲಿ ನಮ್ಮನ್ನ ಪ್ರತಿ ದಿವಸ ಕಾಯ್ತಾ ಇರ್ತಕ್ಕಂತಹ ವೀರ ಟ್ರಾಫಿಕ್ ಯೋಧರು ಅಂತ ಕರಿತೀನಿ ಅವ್ರನ್ನ. ಅವರೆಲ್ರಿಗೂ ಕೂಡ ಪ್ರೀತಿ ಪೂರ್ವಕವಾದ ಜೋರಾದ ಚಪ್ಪಾಳೆಯೊಂದಿಗೆ ಅವ್ರನ್ನ ಸ್ವಾಗತ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಅವರೆಲ್ರಿಗೂ ಕೂಡ ಪುಷ್ಪವನ್ನು ಕೊಟ್ಟು ಸ್ವಾಗತ ಮಾಡಬೇಕಂತ ಶ್ರೀಮನ್ ಪಾರ್ಶ್ವನಾಥ್ ಸರ್ ಅವ್ರನ್ನ ಕೇಳ್ಕೊಳ್ತೇನೆ. ಪ್ರಪ್ರಥಮವಾಗಿ ಮಂಗಳೂರು ನಗರದಲ್ಲಿ ಸಂಚಾರಿ ಮತ್ತು ಕ್ರೈಮ್ ವಿಭಾಗದ ಡಿಸಿಪಿ ಆಗಿರ್ತಕ್ಕಂಥ ದಿನೇಶ್ ಕುಮಾರ್ ಸರ್ ಅವರಿಗೆ ನಮ್ಮ ಎಲ್ಲ ಸಿಬ್ಬಂದಿಯ ಪರವಾಗಿ ಹೂವನ್ನು ಕೊಟ್ಟು ಸ್ವಾಗತ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಸರ್, ವೆಲ್ಕಮ್ ಯು ಆನ್ ಬಿಹಾಫ್ ಆಫ್ ಪಾಂಡೆ ಮೂಡರ್ಸ್. ವಿಶೇಷ ಏನು ಅಂತ ಹೇಳಿದ್ರೆ, ನಮ್ಮ ಇನ್ನೂ ಒಂದು ಕಾರ್ಯಕ್ರಮಕ್ಕೆ ಕೂಡ ಸರ್ ಬಂದಿದ್ರು. ಅತ್ಯಂತ ಯಶಸ್ವಿಯಾದಂತ ಒಂದು ಆಟಿದ ಕೂಟಕ್ಕೆ ಅವ್ರು ಬಂದು ನಮ್ಮ ಜೊತೆ ಇದ್ದದ್ದೊಂದು ನೆನೆಸ್ಕೊಳ್ಳುವಂತ ವಿಚಾರ. ಇವತ್ತು ಟ್ರಾಫಿಕ್ ಮತ್ತು ಈ ಒಂದು ಅವೇರ್ನೆಸ್ ವೀಕ್ ನಲ್ಲಿ ನಮ್ಮ ಜೊತೆ ಇರ್ತಕ್ಕಂಥ ಚೀಫ್ ಕಮಾಂಡೆಂಟ್ ಆಫ್ ಹೋಮ್ ಗಾರ್ಡ್ಸ್ ಶ್ರೀ ಮುರಳಿ ಮೋಹನ್ ಚುಂತಾರು ಸರ್ ಇದ್ದಾರೆ. ಅವರನ್ನು ಕೂಡ ಪ್ರೀತಿ ಪೂರ್ವಕವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅವರಿಗೂ ಕೂಡ ಹೂವನ್ನ ಕೊಟ್ಟು ಸ್ವಾಗತ ಮಾಡಬೇಕು ಅಂತ ಕೇಳ್ಕೊಳ್ತಾ, ಹಾಗೆ ನಮ್ಮನ್ನ ಕೂಡ್ಕೊಳ್ತಾ ಇದ್ದಾರೆ ಕೆಲವೇ ಕ್ಷಣಗಳಲ್ಲಿ ಶ್ರೀಮಾನ್ ಗೋಪಾಲ್ ಕೃಷ್ಣ ಭಟ್ ಅವರು, ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ. ಹಾಗೆ ನಮ್ಮ ಜೊತೆ ಇರ್ತಕ್ಕಂತಹ ಟ್ರಾಫಿಕ್ ವಾರಿಯರ್ಸ್ ಯಾರಿದ್ದಾರೆ, ಮಾರ್ಕ್ ಶೆರಾ ಸರ್ ಅವರಿದ್ದಾರೆ, ಘಟಕಾಧಿಕಾರಿ ಮಂಗಳೂರು ಘಟಕ, ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ಬೇಕಂತ ಕೇಳ್ತಾರೆ. ಸರ್, ಶಶಿಧರ್ ಸರ್ ದಯವಿಟ್ಟು ಹೂವನ್ನು ಕೊಟ್ಟು ಅವ್ರನ್ನ ಸ್ವಾಗತ ಮಾಡಬೇಕು. ಮಾರ್ಕ್ ಶೆರಾ ಅವರಿದ್ದಾರೆ ನನ್ನ ಜೊತೆ. ಹಾಗೆ ಸುನಿಲ್ ಕುಮಾರ್ ಸರ್ ಅವರಿದ್ದಾರೆ ನನ್ನ ಜೊತೆ, ಅವರನ್ನು ಕೂಡ ಸ್ವಾಗತ ಮಾಡಬೇಕು. ಇವರು ಕೂಡ ಟ್ರಾಫಿಕ್ಗೆ ವಿಶೇಷ ಸೇವೆಯನ್ನು ಕೊಡ್ತಾರೆ, ಸುನಿಲ್ ಕುಮಾರ್ ಸರ್. ಮತ್ತು ದಿವಾಕರ್ ಸರ್ ಇದ್ದಾರೆ. ಸುನಿಲ್ ಕುಮಾರ್ ಸರ್ ಪ್ಲೀಸ್. ಇವರೆಲ್ಲರೂ ಕೂಡ ನಮ್ಮ ಜೊತೆ, ನಮ್ಮಿಂದ ದಿವಾಕರ್ ಸರ್ ಅವರು ಮತ್ತೆ ಬರ್ತಾರೆ. ಜ್ಞಾನೇಶ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು, ಅವರಿಗೆ ಹೂವನ್ನು ಕೊಟ್ಟು ಸ್ವಾಗತ ಮಾಡಬೇಕು ಅಂತ ಕೇಳ್ಕೊಳ್ಳಿ. ಯಾಕಂದ್ರೆ ನಮ್ಮ ಜೊತೆ ಸರ್ ಪ್ಲೀಸ್ ಜ್ಞಾನೇಶ್ ಅವರು ಬರಬೇಕು. ಹಾಗೆ ಮಂಜುನಾಥ್ ಅವರಿದ್ದಾರೆ ಕದ್ರಿ ಸಂಚಾರ ವಿಭಾಗದಿಂದ, ಅವ್ರಿಗೂ ಕೂಡ ಹೂವನ್ನು ಕೊಡ್ಬೇಕಂತ ನಮ್ಮ ಅಕೌಂಟ್ಸ್ ಚೀಫ್ ಆಗಿರ್ತಕ್ಕಂಥ ಉಮೇಶ್ ಸರ್ ದಯಮಾಡಿ ಅವರಿಗೆ ಹೂವನ್ನು ಕೊಡಬೇಕು ಅಂತ ಹೇಳಿ. ನಮ್ಮ ಜೊತೆ ಡಿಸಿಪಿ ಟ್ರಾಫಿಕ್ ಗೀತಾ ಕುಲಕರ್ಣಿ ಅವರು ಜಾಯ್ನ್ ಆಗ್ತಾರೆ. ಎಸಿಪಿ ಟ್ರಾಫಿಕ್ ಗೀತಾ ಕುಲಕರ್ಣಿ ಬರ್ತಾ ಇದ್ದಾರೆ, ಅವ್ರಿಗೂ ಕೂಡ ಜೋರ ಚಪ್ಪಾಳೆವಾಗ್ಲಿ. ಬಹುಶಃ ನಮ್ಮೆಲ್ಲರ ಮನವನ್ನ ಅತ್ಯಂತ ಹತ್ತಿರವಾಗಿ ಟ್ರಾಫಿಕ್ ನಲ್ಲಿ ಕಾಣುವಂತ ವ್ಯಕ್ತಿತ್ವ ಈ ಒಂದು ವ್ಯಕ್ತಿ ಅಂತ ಹೇಳ್ಬೋದು. ಅವ್ರಿಗೂ ಕೂಡ ಪ್ರೀತಿ ಪೂರ್ವಕವಾದಂತ ಸ್ವಾಗತ ಕೋರ್ತಾ, ಹಾಗೆ ಪಾಂಡೇಶ್ವರದಿಂದ ಸಂಚಾರ ವಿಭಾಗದಿಂದ ಬಬಿತಾ ಮೇಡಮ್ ಇದ್ದಾರೆ, ಅವರನ್ನ ಸ್ವಾಗತ ಮಾಡ್ಬೇಕಂತ HR ಮ್ಯಾನೇಜರ್ ಆಗಿರ್ತಕ್ಕಂಥ ಶಿವಪ್ರಸಾದ್ ಅವ್ರನ್ನ ಕೇಳಿಕೊಳ್ತೇನೆ ಸರ್. ಬಬಿತಾ ಮೇಡಮ್ ದಯಮಾಡಿ ಬರಬೇಕು ವೇದಿಕೆ ಮೇಲೆ. ಶಿವಪ್ರಸಾದ್ ಸರ್, ಬಬಿತಾ ಮೇಡಮ್ ಅವ್ರಿಗೂ ಹೂವನ್ನು ಕೊಡಬೇಕು. ಹಾಗೆ ನಮ್ಮೊಟ್ಟಿಗೆ ಸೇರ್ಕೊಳ್ತಾ ಇದ್ದಾರೆ ಶ್ರೀ ಗೋಪಾಲ್ ಕೃಷ್ಣ ಭಟ್ ಸರ್, ಟ್ರಾಫಿಕ್ ಇನ್ಸ್ಪೆಕ್ಟರ್. ಅವರು ನಮ್ಗೆಲ್ರಿಗೂ ಅತ್ಯಂತ ಚಿರಪರಿಚಿತರು. ಅವರಿಗೆ ಒಂದು ಹೂವನ್ನು ಕೊಟ್ಟು ಸ್ವಾಗತ ಮಾಡ್ಬೇಕಂತ ಜೈದೀಪ್ ರಾಯ್ ಸರ್ ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ DGM ಸರ್ವಿಸ್ ಜೈದೀಪ್ ಸರ್ ದಯಮಾಡಿ ಅವ್ರನ್ನ ಕೊಟ್ಕೊಳ್ಬೇಕು. ಹಾಗೆ ನಮ್ಮ ಜೊತೆ ಇದ್ದಾರೆ ಸಂಜಯ್ ಶೆಣೈ ಅವರು, ಸಂಚಾರ ವಿಭಾಗದಿಂದ ಸಂಜಯ್ ಶೆಣೈ ಅವರಿಗೆ ಹೂವನ್ನು ಕೊಟ್ಟು ಸ್ವಾಗತ ಮಾಡ್ಬೇಕಂತ ಸೀನಿಯರ್ ಮ್ಯಾನೇಜರ್ ಆಗಿರ್ತಕ್ಕಂಥ ಶ್ರೀ ಕಿಶನ್ ಶೆಟ್ಟರ್ನ ಕೇಳ್ಕೊಳ್ತಾ ಇದ್ದೀನಿ ಸರ್. ಹಾಗೆ ನಮ್ಮ ಜೊತೆ ಇದ್ದಾರೆ ರಾಜೇಶ್ ಗಟ್ಟಿ ಪಾಂಡೇಶ್ವರ ವಿಭಾಗದಿಂದ, ಅವರನ್ನ ಸ್ವಾಗತ ಮಾಡಬೇಕು ಅಂತ ಹೇಳಿ ನಮ್ಮ ಸಿ ಅಶೋಕ್ ಸರ್ ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ರಾಜೇಶ್ ಗಟ್ಟಿ ಅವರಿಗೆ ಹೂವನ್ನು ಕೊಟ್ಟು ಸ್ವಾಗತ ಮಾಡಬೇಕು. ಹಾಗೆ
ಪಾಂಡೇಶ್ವರ ವಿಭಾಗದಿಂದ ಮಲ್ಲಿಕಾ ಮೇಡಮ್ ಅವರಿದ್ದಾರೆ, ಅವರನ್ನು ಕೂಡ ಸ್ವಾಗತ ಮಾಡಬೇಕಂತ ವೇದಿಕೆ ಮೇಲೆ ಇರತಕ್ಕಂತಹ ಶಶಿಧರ್ ಕಾರಂತ್ ಅವ್ರನ್ನ ಕೇಳ್ಕೊಳ್ತೇನೆ ಹೂವನ್ನ ಕೊಟ್ಟು. ಹಾಗೆ ನಮ್ಮ ಜೊತೆ ವಿಶೇಷ ಅತಿಥಿಯಾಗಿ ಬಂದಿರತಕ್ಕಂತ ಮತ್ತೊಮ್ಮೆ ನಮ್ಮ ಗೀತಾ ಕುಲಕರ್ಣಿ ಮೇಡಮ್ ಅವ್ರಿಗೆ, ದಿನೇಶ್ ಸರ್ಗೆ, ಮುರಳಿ ಸರ್ಗೆ ಎಲ್ರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ, ಈ ಒಂದು ಟ್ರಾಫಿಕ್ ಅವೇರ್ನೆಸ್ ವೀಕ್ ಅಂದ್ರೆ ಏನು, ಯಾತಕ್ಕೆ ಇದನ್ನ ಆಚರಣೆ ಮಾಡ್ತಾರೆ, ಇದರ ವಿಶೇಷತೆ ಏನು ಅಂತ ಹೇಳಿ ಮೊದಲನೇದಾಗಿ ನಾವೊಂದು ಬಹುಶಃ ಮಂಗಳೂರಿನ ಇತಿಹಾಸದಲ್ಲಿಯೇ ಪೊಲೀಸ್ ಡಿಪಾರ್ಟ್ಮೆಂಟ್ ನಡೆಸಿದಂತ ಒಂದು ಅದ್ಭುತ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಸಂಚಾರಿ ಟ್ರಾಫಿಕ್ ವಿಭಾಗಕ್ಕೆ. ಅದರ ರೂವಾರಿಯಾದಂತ ಗೀತಾ ಮೇಡಮ್ ಅವರು 2 ನಿಮಿಷ ಅದ್ರ ಬಗ್ಗೆ ಮಾತಾಡ್ಬೇಕಂತ ಹೇಳ್ಕೊಡ್ತೇನೆ. ಹಾಗೂ ಇನ್ನುಳಿದ ಎಲ್ಲ ನಡೆದಂತ ಮಾಂಡವಿ ಮೋಟರ್ಸ್ ಟೀಮ್ ಎಲ್ಲರಿಗೂ ಒಂದು ಜೋರಾದ ಚಪ್ಪಾಳೆ ಬರಲಿ. ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ನಾವು ದಿನಾಂಕ 11 11/1/2024 17/1/2024 ಇದು ಒಂದು ಆಯೋಜಿಸಲಾಗಿದೆ. ಇಲ್ಲಿ ಮಂಗಳೂರು ನಗರದಲ್ಲಿ ಪ್ರತಿಯೊಬ್ಬರು ಇದಕ್ಕೆ ಒಂದು ಭಾಗಿಯಾಗ್ತಾರೆ. ಅದು ನಿಜವಾಗ್ಲೂ ಬಹಳ ಸಂತೋಷದ ವಿಚಾರ. ಎಲ್ಲರೂ ಸೇರಿ ನಾವು ಒಂದು ಅಪರಾಧ ರಹಿತ ಒಂದು ಮಂಗಳೂರು ನಗರವನ್ನು ಮಾಡಬೇಕು. ಈಗ ತಾನೇ ನಾವು ಒಂದು ಬಸ್ ಸ್ಟ್ಯಾಂಡಿನಲ್ಲಿ ಎಲ್ಲ ಚಾಲಕ ನಿರ್ವಾಹಕರು ಬಸ್ ಕೆನರಾ ಬಸ್, ಸಿಟಿ ಬಸ್ ಆಗಿರ್ಬೋದು, ಎಲ್ಲ ಬಸ್ಗಳು ಸೇರಿ ಅವರ ಓನರ್ಸ್ ಅಸೋಸಿಯೇಷನ್ ಅವರು ಸೇರಿ ಒಂದು ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಈಗ ತಾನೇ ಆಚರಿಸಿದರು. ಅದರಲ್ಲಿ ಅವರು ಹೇಳಿದ್ದಿಷ್ಟೇ, ನಾವೆಲ್ಲರೂ ಸೇರಿ ಖಂಡಿತ ನಾವು ಅಪಘಾತ ರಹಿತ ಒಂದು ಮಂಗಳೂರು ನಗರವನ್ನು ಮಾಡೋಣ ಅಂತ ನಮಗೆ ಆಶ್ವಾಸನೆ ನೀಡಿದ್ದಾರೆ. ಮತ್ತು ಇದರಲ್ಲಿ ಏನಂದ್ರೆ ಮೊಟ್ಟ ಮೊದಲನೇದಾಗಿ ನಾವು ಎಲ್ಲರೂ ಸೇರಿ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಅವ್ರು ಹೇಳಿದ್ರು, ಒಂದು ಬಸ್ಸಿನವ್ರದ್ದು ಕಂಪ್ಲೇಂಟ್ ಬಂದ್ರೆ ಬಸ್ಸಿನವ್ರ ಕಂಪ್ಲೇಂಟ್ ಬಂತು ಅಂತ ಹೇಳ್ತಾರೆ. ಒಂದು ಕಾರಿನಿಂದ ಕಂಪ್ಲೇಂಟ್ ಬಂದ್ರೆ ಕಾರಿನಿಂದ ಕಂಪ್ಲೇಂಟ್, ಹಾಗೆ ಪೊಲೀಸ್ನವರಿಂದ ಸಹ ಬಂದ್ರೆ ಪೊಲೀಸ್ ಅಂತ ಹೇಳ್ತಾರೆ. ಆದ್ರೆ ಯಾರೂ ಸಹ ಗೀತಾ ಕುಲಕರ್ಣಿ ACP ಇಂದ ಕಂಪ್ಲೇಂಟ್ ಬಂತು ಅಥವಾ ಒಂದು ಹೆಸರಿನ ಮೇಲೆ ಒಂದು ಚಾಲಕ ನಿರ್ವಾಹಕನ ಮೇಲೆ ಕಂಪ್ಲೇಂಟ್ ಬಂತಂತ ಹೇಳುವುದಿಲ್ಲ. ಹಾಗಾಗಿ ಎಲ್ಲರೂ ಸೇರಿ ನಾವು ಅಪಘಾತ ರಹಿತ ತಡೆಯನ್ನು ಮಾಡೋಣ. ಎಲ್ಲರೂ ಸೇರಿ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡೋಣ. ಇದಕ್ಕೆಲ್ಲ ನಿಮ್ಮ ಕಾಂಟ್ರಿಬ್ಯೂಷನ್ ವೆರಿ ಇಂಪಾರ್ಟೆಂಟ್. ಐ ವಿಶ್ ಯು ಆಲ್ ದಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ ಇನ್ ದಿಸ್ ಪ್ರೋಗ್ರಾಮ್. ಥ್ಯಾಂಕ್ ಯು. ಮೇಡಮ್ ಹೇಳಿದ್ರು, ರಸ್ತೆ ಸುರಕ್ಷತೆ ಎಲ್ಲರೂ ಸೇರಿ ಒಟ್ಟಾಗಿ ಮಾಡೋಣ, ಒಳ್ಳೆಯ ಮಂಗಳೂರು, ಸುರಕ್ಷಿತವಾದಂತ ಮಂಗಳೂರನ್ನ ಕಾಣೋಣ ಅಂತ ಹೇಳಿದ್ರು. ಇದೆಲ್ಲರಿಗೂ ಕೂಡ ಹಿಂದಿನಿಂದ ನಿಂತು ನಿರ್ದೇಶನ ಮಾಡ್ತಾ ನಮ್ಮೆಲ್ಲರನ್ನು ಅತ್ಯುತ್ತಮವಾದ ಮಂಗಳೂರು ನಗರ ಒಂದು ಅಪಘಾತ ರಹಿತ ಮಂಗಳೂರಾಗಿ ನಿರ್ಮಾಣ ಮಾಡಲಿಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂತಹ ಮಂಗಳೂರಿನ ನಮ್ಮೆಲ್ಲರ ಪ್ರೀತಿಯ ದಕ್ಷ ಅಧಿಕಾರಿಯಾಗಿರ್ತಕ್ಕಂಥ ದಿನೇಶ್ ಕುಮಾರ್ ಸರ್, ದಯಮಾಡಿ ನಮ್ಮನ್ನೆಲ್ಲ ಕುರಿತು 1-2 ನಿಮಿಷ ಮಾತಾಡಬೇಕು. ಓಕೆ ಸರ್. ನಾನು ಮೊದಲ ಚಿತ್ರರು ಟ್ರಾಫಿಕ್ ಅಲ್ಲಿ ನಾವು ಎಲ್ಲಿ ನೋಡಿದ್ರೆ ಕೂಡ ಒಬ್ಬರನ್ನ ಕಾಣ್ತೇವೆ. ಶಿಸ್ತನ್ನ ಹೇಳ್ಕೊಡ್ತಾ ಇರ್ತಾರೆ, ಪ್ರೀತಿಯಿಂದ ಹತ್ತಿರ ಹೋಗಿ ಕಿವಿಯಲ್ಲಿ ಹೇಳ್ತಿರ್ತಾರೆ, ಕೆಲವರಿಗೆ ಹೆಗಲ ಮೇಲೆ ಕೈ ಹಾಕಿ ಮಾತಾಡಿಸ್ಲಿಕ್ಕಿದೆ. ಅಂತ ಒಂದು ವ್ಯಕ್ತಿತ್ವ ನಮ್ಮ ಗೋಪಾಲಕೃಷ್ಣ ಭಟ್ರು, ಅವ್ರು ನಮ್ಮ ಜೊತೆ ಇದ್ದಾರೆ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಇಂಥ ಜನ ಬೇಕು. ಯಾವಾಗಲೂ ಜಾಸ್ತಿ ಕೋಪ ಮಾಡ್ಕೊಳ್ಳದೆ ಪ್ರೀತಿಯಿಂದ ಮಾತಾಡಿಸ್ತಾ ಎಲ್ಲರ ಮನವೊಲಿಸ್ತಾರೆ ಅಂತ ಗೋಪಾಲಕೃಷ್ಣ ಭಟ್ರು 1-2 ನಿಮಿಷ ಟ್ರಾಫಿಕ್ ಬಗ್ಗೆ ಮಾತಾಡ್ತಾರೆ. ಹೊಸ ವರ್ಷ 2024, ಆದರೆ ಹೊಸ ವರ್ಷದಲ್ಲಿ ಹೊಸ ಅನುಭವಗಳು ಬರ್ತದೆ, ಹೊಸ ವಾಹನಗಳು ರಸ್ತೆಗಿಳಿತದೆ. ಅದೇ ರೀತಿ ನಮ್ಮ ಎಲ್ಲ ಈ ವಾಹನದ ತಯಾರಾಗ್ತದೆ, ಹೊಸ ಗಾಡಿ ರಸ್ತೆಗೆ ಬರ್ತದೆ. ಅದೇ ರೀತಿ ಹೊಸ ಡ್ರೈವಿಂಗ್ ಸ್ಕೂಲ್ಗಳು ಹೊಸ ಚಾಲಕರನ್ನು ರಸ್ತೆಗೆ ಬಿಡ್ತಾ ಇದ್ದಾರೆ ಹೊಸ ನಿಯಮಗಳಲ್ಲಿ. ಯಾಕೆ ಹೇಳ್ತಾ ಇದ್ದೀನಿ, ಅದನ್ನೆಲ್ಲ ನಿಯಂತ್ರಿಸಲಿಕ್ಕೋಸ್ಕರ ನಮ್ಮ ಪೊಲೀಸ್ ಇಲಾಖೆ ಇದೆ. ಆದ್ರೆ ಇವತ್ತು ಕಾನೂನಿನ ರಸ್ತೆ ನಿಯಮಗಳ ಅರಿವಿನ ಕೊರತೆ ಇದೆ ರಸ್ತೆಯಲ್ಲಿ. ಇದನ್ನು ಜಾಗೃತಿ ಮೂಡಿಸ್ಲಿಕ್ಕೋಸ್ಕರ ನಾವೆಲ್ಲ ಸೇರಿದೀವಿ ಈ ಒಂದು ಭವ್ಯವಾದ ಮಾಂಡವಿ ಶೋರೂಮಿನ ಒಳಗಡೆ. ಯಾಕೆ ಹೇಳ್ತಾ ಇದ್ದೀನಿ, ಬೆಳಿಗ್ಗೆ ಏಳುವಾಗ ರಸ್ತೆ ದುರಂತ, ಸಂಜೆ ಮಲಗುವಾಗ ರಸ್ತೆ ದುರಂತ, ಅಪಘಾತಕ್ಕಿಂತಲೂ ದುರಂತ ಆಗ್ತಾ ಇದೆ. ಒಂದು ವ್ಯಕ್ತಿಯ ಮರಣ ಅಲ್ಲ, 100 ವ್ಯಕ್ತಿಯ ಮರಣ ಆಗ್ತಾ ಇದೆ ರಸ್ತೆಯಲ್ಲಿ. ಇದನ್ನು ತಡೆಯುವುದು ಹೇಗೆ? ಪ್ರತಿಯೊಬ್ಬರ ಜಾಗೃತಿಯಿಂದ ಪ್ರತಿಯೊಬ್ಬರು ಎಚ್ಚೆತ್ಕೋಬೇಕು. ಯಾರು ರಸ್ತೆಯನ್ನು ಉಪಯೋಗ ಮಾಡ್ತಾನೆ ಬರೇ ಚಾಲಕನಲ್ಲ, ಪ್ರತಿಯೊಬ್ಬ ನಾಗರಿಕ ರಸ್ತೆ ಮನೆ ಬಾಗಿಲಿಂದ ರಸ್ತೆಗೆ ಕಾಲಿಡುವಾಗ ತಾನು ಜಾಗೃತಿಯನ್ನು ವಹಿಸಬೇಕು. ಆವಾಗ ಮಾತ್ರ ರಸ್ತೆ ಅಪಘಾತವನ್ನು ತಡಿಲಿಕ್ಕೆ ಆಗ್ತದೆ.
ಇಂಥ ಎಚ್ಚರಿಕೆಯನ್ನು ನಾವು ಎಲ್ಲಿ ತಗೋತೀವಿ ಆವಾಗ ಮಾತ್ರ ರಸ್ತೆ ಅಪಘಾತವನ್ನು ತಡಿಲಿಕ್ಕಾಗುತ್ತೆ. 2024 ಹೊಸ ವರ್ಷ ಯಾಕೆ ಹೇಳಿದೆ? ಯಾಕೆಂದ್ರೆ ಆರಂಭದಿಂದ ಅಂತ್ಯವರೆಗೆ ಇದು ಖಾಲಿ ರಸ್ತೆ ಸುರಕ್ಷತಾ ಸಪ್ತಾಹ ಅಲ್ಲ, ನಿರಂತರವಾದ ರಸ್ತೆ ಜಾಗೃತಿ ಪ್ರತಿಯೊಬ್ಬರಲ್ಲಿ ಮೂಡಿ ಬರಬೇಕಾಗಿದೆ. ರಸ್ತೆ ಸಪ್ತಾಹಕ್ಕೆ ಮಾತ್ರ ಮೀಸಲಲ್ಲ, ಪ್ರತಿಯೊಂದು ಕ್ಷಣನೂ ನಾವು ವಾಹನದ ಕೀಯನ್ನು ತೆಗೆದುಕೊಳ್ಳುವಾಗ ನಾನು ಸಶಕ್ತನೇ ವಾಹನವನ್ನು ಚಲಾಯಿಸಲಿಕ್ಕೆ ಅನ್ನುವ ಬಗ್ಗೆ ಒಂದು ಕ್ಷಣ ಯೋಚಿಸಬೇಕು. ಅದೇ ರೀತಿ ರಸ್ತೆಯಲ್ಲಿ ಏನು ಮಾಡಬೇಕು, ವಾಹನ 4 ವೀಲರ್ ಆದ್ರೆ ಸೀಟ್ ಬೆಲ್ಟ್, ಸೇಫ್ಟಿ, ಏರ್ ಪ್ರತಿಯೊಂದು ವಿಭಾಗದಲ್ಲಿ. ಯಾಕಂದ್ರೆ ಒಂದು ವಾಹನ ತಯಾರಾಗಬೇಕಾದ್ರೆ ಅದ್ರಲ್ಲಿ ಏನೆಲ್ಲ ಬೇಕು, ಅದೇ ರೀತಿ ರಸ್ತೆಯಲ್ಲಿ ಚಾಲನೆ ಮಾಡಬೇಕಾದ್ರೆ ರಸ್ತೆ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಪ್ರತಿಯೊಬ್ಬರು ರಸ್ತೆ ನಿಯಮಗಳನ್ನು ಪಾಲಿಸಿದಲ್ಲಿ ರಸ್ತೆ ಅಪಘಾತಗಳನ್ನು ತಡೆಗಟ್ಟಬಹುದು. ನಾವೆಲ್ಲ ರಸ್ತೆ ನಿಯಮಗಳನ್ನು ಪಾಲಿಸ್ತೀವಿ ಅಂತ ಹೇಳ್ತಾ ಮಾತ್ರ ಅಲ್ಲ, ನೋಡಿ ಇವತ್ತು ಯುವ ಸಮಾಜ ರಸ್ತೆಯಲ್ಲಿ ರಕ್ತವನ್ನು ಚೆಲ್ತಾ ಇದ್ದಾರೆ. ಆದ್ರೆ ಹನಿ ಹನಿ ರಕ್ತಕ್ಕಾಗಿ ಆಸ್ಪತ್ರೆಯಲ್ಲಿ ಒಳ್ಳೆ ರಕ್ತಕ್ಕಾಗಿ ಕಾಯ್ತಾ ಇದ್ದಾರೆ ಕ್ಷಣ ಕ್ಷಣವು. ಅದನ್ನು ರಸ್ತೆಯಲ್ಲಿ ಚೆಲ್ಲುವ ಬದಲು ಅಲ್ಲಿ ಅಮೂಲ್ಯ ರಕ್ತವನ್ನು ದಾನ ಮಾಡಿ, ಯುವಕರು 18 ವರ್ಷ ಮೀರಿದ ಪ್ರತಿಯೊಬ್ಬ ವ್ಯಕ್ತಿಯು 3 ರಿಂದ 6 ತಿಂಗಳಿಗೆ ಒಂದ್ಸರಿ ರಕ್ತದಾನ ಮಾಡಿದರೆ ಅವನ ಆರೋಗ್ಯವೂ ವೃದ್ಧಿ ಆಗ್ತದೆ, ಇನ್ನೊಬ್ಬನಿಗೆ ಸಹಾಯ ಮಾಡಿದ ಆ ಪುಣ್ಯದ ಫಲನೂ ಸಿಗುತ್ತೆ ಅಂತ ಹೇಳ್ತಾ ಈ ಅವಕಾಶ ಮಾಡಿಕೊಟ್ಟ ಈ ಸಂಸ್ಥೆಯ ಎಲ್ಲರಿಗೂ ಒಂದಿಷ್ಟು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗೆ ಈ ಕಾರ್ಯಕ್ರಮವನ್ನ ಸಂಚಾರ ನಿಯಮಗಳನ್ನು ಪಾಲಿಸಿ ಅಂತ ಹೇಳಿ ಕೇಳ್ಕೊಳ್ತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ ಮಾಂಡವಿ ಮೋಟರ್ಸ್ನ ಸಿಬ್ಬಂದಿ ಜೊತೆಗೆ ಮಂಗಳೂರು ನಗರದ ಮತ್ತು ದಕ್ಷಿಣ ಕನ್ನಡದ 50,000ಕ್ಕೂ ಹೆಚ್ಚು ನಮ್ಮ ಗ್ರಾಹಕರು ಈ ಕಾರ್ಯಕ್ರಮವನ್ನ ಫೇಸ್ಬುಕ್ ಲೈವ್ ನಲ್ಲಿ ನೋಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ನೀವು ನಾವೆಲ್ಲ ಸೇರಿ ಒಟ್ಟಾಗಿ ಈ ಒಂದು ಟ್ರಾಫಿಕ್ ನಿಯಮಗಳನ್ನ ಪಾಲಿಸೋಣ ಅಂತ ಕೇಳ್ಕೊಳ್ತಾ ಇದ್ದೀನಿ. ಒಂದು ಮಾರುತಿ ಸುಜುಕಿ ಡ್ರೈವಿಂಗ್ ಸ್ಕೂಲ್ ಅಂತ ನಮ್ಮಲ್ಲಿ ಇದೆ. ಅತ್ಯಂತ ಜಾಗರೂಕತೆಯಿಂದ ಎಲ್ಲ ರೀತಿಯ ಒಂದು ಟ್ರಾಫಿಕ್ ಸಿಗ್ನಲ್ಸ್ ಅನ್ನ ಹೇಳಿಕೊಡುವಂತ ವ್ಯವಸ್ಥೆಯನ್ನ ಇಟ್ಕೊಂಡಿದೀವಿ. ಅವ್ರ ಕಡೆಯಿಂದ ಇವತ್ತು ಒಂದು ಸಣ್ಣ ಬಹುಮಾನ ಇದೆ. ಯಾರಾದ್ರೂ ಯಾವತ್ತಾದ್ರೂ ಪೊಲೀಸರು ನೋಡಿ ಹೆಲ್ಮೆಟ್ ಆಗದೆ ತಪ್ಪಿಸಿ ಓಡೋಗಿರೋರು ಇದ್ರೆ ಕೈ ಎತ್ತಿ ಮುಂದೆ ಬಂದ್ರೆ ಒಂದು ಪ್ರೈಸ್ ಇದೆ. ಯಾರಾದ್ರೂ ಮಾಡಿದ್ದೀರಾ ಆತರ? ಹೆಣ್ಮಕ್ಳಾದ್ರೆ ಗೀತಾ ಕುಲಕರ್ಣಿ ಮೇಡಮ್ ಅವರು ಪ್ರೈಸ್ ಕೊಡ್ತಾರೆ, ಗಂಡ್ಮಕ್ಳಾದ್ರೆ ದಿನೇಶ್ ಸರ್ ಅವ್ರ ಕೈಲಿ ಪ್ರೈಸ್ ಕೊಡ್ಸೋಣ ಅಂತಿದೀವಿ. ಒಪ್ಕೊಂಡು ಬರ್ಬೋದು ಮುಂದಕ್ಕೆ. ನಮ್ಮೆಲ್ಲರನ್ನ ಕುರಿತು ಪ್ರೀತಿಯ ಮಂಗಳೂರು ನಗರವನ್ನ ಟ್ರಾಫಿಕ್ ರಹಿತ ಮಂಗಳೂರು ಮಾಡ್ಬೇಕಂತಿದೀವಿ. ನಮ್ಮೆಲ್ಲರ ಕುರಿತು ಮಾತಾಡ್ತಾರೆ ದಿನೇಶ್ ಕುಮಾರ್ ಸರ್. ಬಹುಶಃ ನಾವು ಪ್ರತಿ ವರ್ಷ ರಸ್ತೆ ಸುರಕ್ಷತಾ ಸಪ್ತಾಹವನ್ನ ಆಚರಣೆ ಮಾಡ್ತಾ ಇರ್ತೀವಿ. ಬಹುಶಃ ಎಲ್ರಿಗೂ ಗೊತ್ತಿರುವ ಹಾಗೇನೆ ನೈಸರ್ಗಿಕ ಕಾರಣಗಳನ್ನ ಹೊರತುಪಡಿಸಿ ರಸ್ತೆ ಅಪಘಾತಗಳಲ್ಲೇನೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವು ನೋವುಗಳು ಉಂಟಾಗುವಂಥದ್ದು. ದೇಶಾದ್ಯಂತ ಪ್ರತಿ ವರ್ಷ ಲಕ್ಷಾಂತರ ಅಪಘಾತಗಳು ಉಂಟಾಗುತ್ತೆ. ಅದೇ ರೀತಿ ಲಕ್ಷಾಂತರ ಜನ ಸಾವು ನೋವುಗಳನ್ನ ಅನುಭವಿಸ್ತಾರೆ. ರಾಜ್ಯಾದ್ಯಂತ ಸಹಸ್ರಾರು ಸಂಖ್ಯೆಯಲ್ಲಿ ಅಪಘಾತಗಳಾಗ್ತದೆ. ಮಂಗಳೂರು ನಗರದಲ್ಲಿ ನಾವು ನೋಡೋದಾದ್ರೆ ಪ್ರತಿ ವರ್ಷ ಸುಮಾರು 800 ರಿಂದ 900 ಅಪಘಾತ ಪ್ರಕರಣಗಳು ವರದಿಯಾಗುತ್ತೆ. ಹಾಗೇನೆ 900 ರಿಂದ 1000 ಜನ ನೋವನ್ನು ಅನುಭವಿಸ್ತಾರೆ, ಗಾಯಾಳುಗಳಾಗ್ತಾರೆ. ಹೆಚ್ಚು ಕಡಿಮೆ 100 ರಿಂದ 125 ಜನ ಪ್ರಾಣವನ್ನ ಕಳ್ಕೊಳ್ತಾರೆ. ಈ ನಿಟ್ಟಿನಲ್ಲಿ ಈ ಅಪಘಾತಗಳನ್ನ ಕಡಿಮೆ ಮಾಡಬೇಕು ಅಂತನ್ನುವಂತಹ ಒಂದು ಕಾರಣಕ್ಕಾಗಿ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್, ಅದನ್ನು ಮಾರುತ್ ಅಂತ ಹೇಳಿ ಕರೀತಾರೆ. ಸೊ ಪ್ರತಿ ವರ್ಷ ರಸ್ತೆ ಸುರಕ್ಷತಾ ಸಪ್ತಾಹವನ್ನ ಆಚರಣೆ ಮಾಡಬೇಕು. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ರಸ್ತೆಯನ್ನು ಉಪಯೋಗಿಸುವಂತಹ ವ್ಯಕ್ತಿಗೆ ಅಪಘಾತಗಳನ್ನ ಹೇಗೆ ತಡೆ ಮಾಡಬೇಕು ಅಂತನ್ನುವಂತಹ ಒಂದು ನಿಯಮಗಳನ್ನಿರ್ಬೋದು, ವ್ಯವಸ್ಥೆಗಳ ಬಗ್ಗೆ ತಿಳಿ ಹೇಳುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಸೊ ಈ ವರ್ಷ ಇದೇ ತಾರೀಕು, ಮೊನ್ನೆ 11ನೇ ತಾರೀಕಿನಿಂದ ಪ್ರಾರಂಭವಾಗಿ 17ನೇ ತಾರೀಕಿನವರೆಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮಂಗಳೂರು ನಗರದಲ್ಲಿ ಬಹುಶಃ ಎಲ್ಲರಿಗೂ ಗೊತ್ತಿರುವ ಹಾಗೆ ಪ್ರತಿ ತಿಂಗಳು 3,000ಕ್ಕಿಂತ ಹೆಚ್ಚು ವಾಹನಗಳು ರಿಜಿಸ್ಟ್ರೇಷನ್ ಆಗುತ್ತೆ. ಅಂತಂದ್ರೆ ವರ್ಷಕ್ಕೆ 30 ರಿಂದ 40 ಸಾವಿರ ವಾಹನಗಳು ರಸ್ತೆಗೆ ಬರುತ್ತೆ. ಅದೇ ರೀತಿಯಾಗಿ ಎಲ್ರಿಗೂ ಗೊತ್ತಿರುವ ಹಾಗೆ ನಮ್ಮಲ್ಲಿ ಡ್ರೈವಿಂಗ್ ಸ್ಕೂಲ್ಸ್, ಮೋಟಾರ್ ಡ್ರೈವಿಂಗ್ ಸ್ಕೂಲ್ಸ್ ಮಂಗಳೂರು ನಗರದಲ್ಲಿನೇ 50ಕ್ಕಿಂತಲೂ ಹೆಚ್ಚು ಸಂಖ್ಯೆಯಲ್ಲಿ ಮೋಟಾರು ಡ್ರೈವಿಂಗ್ ಸ್ಕೂಲ್ಸ್ಗಳಿದ್ದಾವೆ.
ಪ್ರತಿಯೊಬ್ಬ ಚಾಲಕನಿಗೂ ಕೂಡ ಎಲ್ಲ ರೀತಿಯಾದಂತಹ ಚಾಲನಾ ನಿಯಮಗಳನ್ನ ತಿಳಿ ಹೇಳುವಂತಹ ಕೆಲಸ ಎಲ್ಲ ಕಡೆಗಳಲ್ಲಿ ಆಗ್ತಾ ಇದೆ. ಆದರೂ ಕೂಡ ಈ ಒಂದು ಕಾನೂನು ಮೋಟಾರು ವಾಹನಗಳಿಗೆ ಸಂಬಂಧಪಟ್ಟ ಹಾಗೆ ಏನಿದೆ ಇದನ್ನ ಅನುಷ್ಠಾನಗೊಳಿಸುವಂತಹ ಕೆಲಸವನ್ನ ನಾವು ನಮ್ಮ ಪೊಲೀಸ್ ಇಲಾಖೆಯಿಂದ ಮಾಡ್ತಾ ಇದ್ದೀವಿ. ಹಾಗೇನೆ ನಮಗೆ ಸದಾ ನಮ್ಮೆಲ್ಲ ಕೆಲಸಗಳಲ್ಲಿ ನಮಗೆ ಕೈ ಜೋಡಿಸ್ತಾ ಇರುವಂತದ್ದು ಗೃಹ ರಕ್ಷಕ ದಳದ ಸಿಬ್ಬಂದಿಗಳು. ಸೊ ಈ ದಿನ ನಮ್ಮ ಪೊಲೀಸ್ ಅಧಿಕಾರಿಗಳನ್ನ ಹಾಗೆಯೇ ಈ ಗೃಹ ರಕ್ಷಕ ಅಧಿಕಾರಿ ಸಿಬ್ಬಂದಿಗಳನ್ನ ನೀವು ಗುರುತಿಸಿರುವಂತದ್ದು ಖಂಡಿತವಾಗಿಯೂ ಕೂಡ ನಾನು ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಪ್ರತಿಯೊಬ್ಬರು ಕೂಡ ರಸ್ತೆಯಲ್ಲಿ ನಿರಂತರವಾಗಿ ಕೆಲಸ ಮಾಡುವಂತಹ ನಮ್ಮ ಟ್ರಾಫಿಕ್ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಇರ್ಬೋದು, ಹಾಗೆಯೇ ನಮ್ಮ ಗೃಹ ರಕ್ಷಕ ದಳದ ಅಧಿಕಾರಿ ಸಿಬ್ಬಂದಿಗಳನ್ನ ಪ್ರತಿಯೊಬ್ಬರು ಒಂದು ಕಡೆಯಿಂದ ಗೌರವಿಸಬೇಕು, ಇನ್ನೊಂದು ಕಡೆಯಿಂದ ಕಾನೂನುಬದ್ಧವಾಗಿ ಅವರು ನೀಡುವಂತಹ ಸೂಚನೆಗಳೆಲ್ಲವನ್ನ ಪಾಲನೆ ಮಾಡಬೇಕು. ನಂತರ ನಾನು ಕಾನೂನಿನ ಬಗ್ಗೆ ಹೇಳೋದಾದ್ರೆ ಈ ಮೋಟಾರು ವಾಹನಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಮುಖವಾದಂತಹ ಒಂದು ಕಾಯ್ದೆ ಇದೆ, ಮೋಟಾರು ವಾಹನ ಕಾಯ್ದೆ 1988. ನಂತರ ಅದು ಆಗಿಂದ ಹಾಗೆ ತಿದ್ದುಪಡಿ ಹೊಂದ್ತಾ ಇರ್ತದೆ. ಈಗ ಇತ್ತೀಚಿನ ಹೊಸ ತಿದ್ದುಪಡಿ ಅಮೆಂಡ್ಮೆಂಟ್ ಮೋಟಾರು ವಾಹನಗಳ ಕಾಯ್ದೆ 2019. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದಿಂದ ಸೆಂಟ್ರಲ್ ಮೋಟಾರ್ ವೆಹಿಕಲ್ ರೂಲ್ಸ್ ಅಂತ ಅನ್ನುವಂಥದ್ದಿದೆ. ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಕೂಡ ಕರ್ನಾಟಕ ಮೋಟಾರ್ ವೆಹಿಕಲ್ ರೂಲ್ಸ್ ಅಂತ ಅನ್ನುವಂಥದ್ದಿದೆ. ಸೊ ಇದರಲ್ಲಿ ಮೋಟಾರು ವಾಹನಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ವಿಚಾರಗಳನ್ನ ವಿಶದವಾಗಿ ವರ್ಣನೆ ಮಾಡಿದ್ದಾರೆ. ಇದೆಲ್ಲದಕ್ಕಿಂತಲೂ ಮಿಗಿಲಾಗಿ ಇನ್ನೊಂದು ನಿಯಮಾವಳಿ ಇದೆ, ಮೋಟಾರು ವಾಹನ ಚಾಲನಾ ನಿಯಮಾವಳಿಗಳು, ಮೋಟಾರ್ ವೆಹಿಕಲ್ಸ್ ಡ್ರೈವಿಂಗ್ ರೆಗ್ಯುಲೇಷನ್ಸ್ 2017. ನನ್ನ ಒಂದು ಅನಿಸಿಕೆ ಏನಂತಂದ್ರೆ ನಾವೆಲ್ಲರೂ ಕೂಡ ಆಗಸ್ಟ್ 15 ಬರುವಾಗ, ಜನವರಿ 26 ಬರುವಾಗ ನಮ್ಮೆಲ್ಲರೂ ಕೂಡ ಒಂದು ದೇಶ ಪ್ರೇಮ ಉಕ್ಕಿ ಹರಿತದೆ. ಕೇವಲ ಆ 2 ದಿನಗಳಲ್ಲಿ ನಾವು ಹೆಚ್ಚಿನ ಆಚರಣೆಯನ್ನ ಮಾಡ್ತೀವಿ. ನನ್ನ ಅಭಿಪ್ರಾಯ ಏನಂತಂದ್ರೆ ನಾವೆಲ್ಲರೂ ದೇಶಭಕ್ತರಿದ್ದೀವಿ ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ರಚಿತವಾಗಿರುವಂತಹ ಸಂವಿಧಾನವನ್ನ ಗೌರವಿಸಬೇಕಾಗುತ್ತೆ. ಅದರ ಜೊತೆಗೆ ಸಂವಿಧಾನದ ಅಡಿಯಲ್ಲಿ ಹುಟ್ಟು ಹಾಕಿರುವಂತಹ ಸೃಷ್ಟಿಸುವಂತಹ ಪ್ರತಿಯೊಂದು ಕಾನೂನನ್ನ ಪಾಲನೆ ಮಾಡುವಂತದ್ದನ್ನ ಪ್ರತಿಯೊಬ್ಬರು ಯೋಚನೆ ಮಾಡಬೇಕಾಗತ್ತೆ. ನಾವುಗಳು ನಿಜವಾದ ದೇಶಭಕ್ತರು ಇದ್ದೀರಿ ಅಂತಂದ್ರೆ ಈ ಕಾನೂನು ಏನಿದೆ ಅದನ್ನ ಪಾಲನೆ ಮಾಡ್ತೀವಿ ಅಂತ ಅನ್ನುವಂತಹ ಒಂದು ಪ್ರತಿಜ್ಞೆಯನ್ನ ಪ್ರತಿಯೊಬ್ಬರು ಮಾಡಬೇಕಾಗುತ್ತೆ. ಯಾಕೆಂತಂದ್ರೆ ಈ ಕಾನೂನು ಕೋಶ ಅದನ್ನ ಹೇಗೆ ಮಾಡ್ತಾರೆ ಅಂತ ಅನ್ನುವಂಥದ್ದು ಎಲ್ರಿಗೂ ಗೊತ್ತು, ಎಲ್ಲರ ಅಭಿಪ್ರಾಯದ ಪ್ರಕಾರನೇ ಈ ಒಂದು ಕಾನೂನು ಆಗಿರುವಂತದ್ದು. ಸೊ ಹಾಗಾಗಿ ಆ ಕಾನೂನನ್ನ ನಾವು ಗೌರವಿಸಬೇಕಾಗಿರುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಒಂದು ವೇಳೆ ನಾವೆಲ್ಲರೂ, ನಾನು ಈ ಸಂದರ್ಭದಲ್ಲಿ ಹೇಳುವಂಥದ್ದು ಮೋಟಾರು ವಾಹನಗಳಿಗೆ ಸಂಬಂಧಪಟ್ಟಂತಹ ಏನು ಕಾಯ್ದೆ ಇದೆ, ಕಾನೂನಿದೆ, ಅದನ್ನ ಪಾಲನೆ ಮಾಡಿದರೆ ಎಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಅಪಘಾತ ಆಗುವಂಥದ್ದನ್ನ ನಾವೆಲ್ಲರೂ ಸೇರಿ ತಡೆಗಟ್ಬೋದು. ಆ ನಿಟ್ಟಿನಲ್ಲಿ ನಮ್ಮ ದೇಶಕ್ಕೆ ನಾವು ಒಂದು ಉತ್ತಮವಾದಂಥ ಒಂದು ಕೊಡುಗೆಯನ್ನ ಕೂಡ ಕೊಡ್ಬೋದಾಗಿದೆ. ನಂತರ ನಾನು ಹೇಳ್ತಾ ಇದ್ದ ಹಾಗೆ ಈಗ 2017ರಲ್ಲಿ ಏನು ಒಂದು ಮೋಟಾರು ವಾಹನ ಚಾಲನಾ ನಿಯಮಾವಳಿಗಳು ಅಂತ ಹೇಳಿ ಏನು ರಚಿತವಾಗಿದೆ, ಬಹುಶಃ ಪ್ರತಿಯೊಬ್ಬರು ಕೂಡ ನೀವು ನೆಟ್ಟಿಗೆ ಹೋದರೆ ಗೂಗಲಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಅದೊಂದು PDF ಫಾರ್ಮ್ ಸಿಗುತ್ತೆ. ಅದರಲ್ಲಿ ಒಬ್ಬ ರಸ್ತೆ ಉಪಯೋಗ ಮಾಡುವಂತಹ ಒಬ್ಬ ವ್ಯಕ್ತಿ, ಬಹುಶಃ ನಾವು ಅದನ್ನ ತಗೊಂಡ್ರೆ ಒಬ್ಬ ಮೋಟಾರು ವಾಹನ ಚಾಲಕ ಯಾವ ರೀತಿಯಲ್ಲಿ ಮೋಟಾರು ವಾಹನವನ್ನ ಚಾಲನೆ ಮಾಡಬೇಕಾಗತ್ತೆ. ಮೊಟ್ಟ ಮೊದಲನೇದಾಗಿ ಈ ಮೋಟಾರು ವಾಹನವನ್ನ ಚಾಲನೆ ಮಾಡುವಂತಹ ಒಬ್ಬ ವ್ಯಕ್ತಿಯ ಕರ್ತವ್ಯ ಏನು ಅಂತಂದ್ರೆ, ರಸ್ತೆ ಉಪಯೋಗ ಯಾರ್ಯಾರು ಮಾಡ್ತಾರೆ, ರಸ್ತೆ ಉಪಯೋಗಕರು ಅಂತಂದ್ರೆ ರೋಡ್ ಯೂಸರ್ಸ್ ಅಂತಂದ್ರೆ ಯಾರ್ಯಾರು ಬರ್ತಾರೆ, ಬಹುಶಃ ಆ ಚಾಲಕ, ವಾಹನವನ್ನ ಚಾಲನೆ ಮಾಡುವಂತಹ ಚಾಲಕ, ಆ ವಾಹನದಲ್ಲಿ ಕುಳಿತಿರಬಹುದಾದಂತಹ ಯಾವುದೇ ವ್ಯಕ್ತಿಗಳು, ಅದೇ ರೀತಿ ಪಾದಚಾರಿಗಳು. ಮೊಟ್ಟ ಮೊದಲನೇದಾಗಿ ಇತರ ರಸ್ತೆ ಉಪಯೋಗ ಯಾರು ಮಾಡ್ತಾ ಇದ್ದಾರೆ ಅವರ ಒಂದು ಯೋಗಕ್ಷೇಮವನ್ನು ನೋಡುವಂಥದ್ದು, ಅವರ ಒಂದು ಸುರಕ್ಷತೆಯನ್ನು ನೋಡುವಂಥದ್ದು ಪ್ರತಿಯೊಬ್ಬ ಚಾಲಕನ ಆದ್ಯ ಕರ್ತವ್ಯ ಆಗಿರುತ್ತೆ. ಇನ್ನೊಂದು, ಈ ರಸ್ತೆ ಉಪಯೋಗ ಮಾಡುವಂತಹ ವ್ಯಕ್ತಿಗಳು ಯಾರಿದ್ದಾರೆ ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ಅನಾನುಕೂಲತೆ ಆಗದಿರುವಂಥದ್ದನ್ನ ನಾವು ನೋಡಬೇಕಾಗಿರುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ನಂತರ ಮುಂದುವರೆದು ರಸ್ತೆಯನ್ನ ಹೇಗೆ ಉಪಯೋಗಿಸಬೇಕು ಅಂತ ಹೇಳಿ, ನಾವೆಲ್ಲ ಒಂದು ರೀತಿಯಲ್ಲಿ ಒಂದ್ಸಲ ನಾವು ಡ್ರೈವಿಂಗ್ ಲೈಸೆನ್ಸ್ ಪಡ್ಕೊಂಡಿದ್ದೀವಿ ಅಂತಂದ್ರೆ ನಮಗೆ ಎಲ್ಲಾ ರೀತಿಯಲ್ಲೂ ಒಂದು ರೀತಿಯಲ್ಲಿ ಪರ್ಮಿಷನ್ ಸಿಕ್ಕಿದ ಹಾಗೇನೆ ಅತಿ ವೇಗವಾಗಿ ನಿರ್ಲಕ್ಷ್ಯತೆಯಿಂದ ಹೇಗೆ ಬೇಕಾದಲ್ಲಿ ನಾನು ಒಂದು ವಾಹನವನ್ನು ಚಾಲನೆ ಮಾಡ್ತೀನಿ,
ಯಾಕೆಂದ್ರೆ ಬಹುಶಃ ಎಲ್ರಿಗೂ ಗೊತ್ತಿರುವ ಹಾಗೆ ಅಭಿಪ್ರಾಯಗಳು, ಒಪಿನಿಯನ್ಸ್ ಆರ್ ಲೈಕ್ ರಿಸ್ಟ್ ವಾಚಸ್ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಅವರ ಮೂಗಿನ ನೇರಕ್ಕೆ ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತದ್ದು. ಹೇಗೆ ನಮ್ಮೆಲ್ಲ ರಿಸ್ಟ್ ವಾಚ್ಗಳು ಅಂದರೆ ನಮ್ಮ ವಾಚ್ಗಳು ಒಂದಕ್ಕೊಂದು ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಒಂದು ಸಮಯವನ್ನು ತೋರಿಸುತ್ತೆ. ಅದೇ ರೀತಿಯಾಗಿ ಎಲ್ಲ ಜನರು ಕೂಡ ನನ್ನ ಅಭಿಪ್ರಾಯವೇ ಸರಿ ಅಂತನ್ನುವಂತಹ ಒಂದು ಧೋರಣೆಯನ್ನ ತೋರಿಸ್ತಾ ಇರುವಂತದ್ದು. ಅದು ವಿಶೇಷವಾಗಿ ಮಂಗಳೂರು ನಗರದಲ್ಲಿ ಹೆಚ್ಚಿನ ಚಾಲಕರಿಗೆ ತಾಳ್ಮೆ ಅನ್ನುವಂಥದ್ದು ಇಲ್ಲ. ಈ ಒಂದು ರಸ್ತೆಯ ನಿಯಮಾವಳಿಗಳು ಏನಿದಾವೆ ಅದನ್ನ ಪಾಲನೆ ಮಾಡಿದ್ರೆ ಬಹುಶಃ ಅಪಘಾತಗಳನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ವಿಚಾರ, ಈ ಒಂದು ನಿಯಮಾವಳಿ ಹೇಳ್ತಾರೆ ಪಾರ್ಕಿಂಗ್ ಅಂದ್ರೆ ಏನು ಅಂತ ಅನ್ನುವಂಥದ್ದು. ಯಾವುದೇ ರಸ್ತೆಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಒಂದು ವಾಹನವನ್ನ 3 ನಿಮಿಷಗಳ ಕಾಲ ನಿಲ್ಲಿಸಿದ್ರೆ ಅದು ಪಾರ್ಕಿಂಗ್ ಆಗುತ್ತೆ. ಕೆಲವರು, ಯಾಕೆಂದ್ರೆ ನಾವು ದಿನನಿತ್ಯ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ನೋಡ್ತಾ ಇರ್ತಾರೆ, ಪ್ರತಿ ಸಂದರ್ಭದಲ್ಲೂ ಕೂಡ ಯಾರ ಜೊತೆಲ್ಲಾದ್ರೂ ಜಗಳ ಮಾಡಬೇಕಾದಂತ ಸಂದರ್ಭ ಬರುತ್ತೆ. ಯಾರು ಕೂಡ ನಾನು ನಿಯಮವನ್ನ ಪಾಲನೆ ಮಾಡಿಲ್ಲ ಅಂತೇಳಿ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಯಾಕಂದ್ರೆ ಈಗಾಗಲೇ ಹೇಳಿದ್ರು ಇಲ್ಲಿ, ಸೊ ಯಾರು ವಿತೌಟ್ ಹೆಲ್ಮೆಟ್ ಬಹುಶಃ ಪೊಲೀಸರು ನೋಡಿದ ತಕ್ಷಣ ತಪ್ಪಿಸ್ಕೊಂಡು ಹೋಗಿದ್ದೀರಿ ಅಂತನ್ನುವಂಥದ್ದು ನನ್ನ ಅನಿಸಿಕೆ ಪ್ರಕಾರ ಹೆಚ್ಚಿನ ಎಲ್ಲರೂ ಮಾಡಿರ್ತಾರೆ, ಬಟ್ ಯಾರು ಕೂಡ ಮುಂದೆ ಬರಲಿಲ್ಲ. ಸೊ ಹಾಗೇನೆ ರಸ್ತೆಯಲ್ಲಿ ನಮ್ಮವ್ರು ನಿಂತಾಗ ಯಾರು ಕೂಡ ನಾವು ಮಾಡಿದ್ದು ತಪ್ಪು ಅಂತ ಹೇಳಿ ಒಪ್ಕೊಳ್ಳುವ ಒಂದು ಇದಾಗ ಇರೋದಿಲ್ಲ. ಇಲ್ಲ, ನಾನು ತಪ್ಪು ಮಾಡಿಲ್ಲ ಅಂತನ್ನುವಂಥದ್ದು ವಾದ ಮಾಡುವಂಥದ್ದನ್ನೇ ನಾವು ನೋಡ್ತಾ ಇದ್ದೇವೆ. ರಸ್ತೆಯಲ್ಲಿ ಒಂದು ವಾಹನವನ್ನ 3 ನಿಮಿಷಗಳ ಕಾಲ ನಿಲ್ಲಿಸಿದ್ದಾನೆ, ಬಹುಶಃ ಡ್ರೈವರ್ ಒಳಗಡೆ ಕೂತಿರ್ಬೋದು, ನಿಂತಿದೆ ಅಂತಂದ್ರೆ ಅದು ಪಾರ್ಕಿಂಗ್ ಅಂತ ಆಗತ್ತೆ. ಸೊ ಪಾರ್ಕಿಂಗ್ ಯಾವ ಸಂದರ್ಭದಲ್ಲಿ ಯಾವ ಕಡೆಗಳಲ್ಲಿ ಮಾಡಬೇಕು ಅಂತ ಅನ್ನುವಂಥದ್ದನ್ನು ಕೂಡ ಪ್ರತಿಯೊಬ್ಬರು ತಿಳ್ಕೊಬೇಕಾಗತ್ತೆ. ಇಲ್ಲಿರುವಂತಹ ಎಲ್ಲರೂ ಕೂಡ ನಾವು ಬಹುಶಃ ಚಾಲನಾ ಪರವಾನಗಿಯನ್ನು ಹೊಂದಿದ್ದೀವಿ. ನಾವು ರಸ್ತೆಗಳಲ್ಲಿ ವಾಹನ ಚಾಲನೆ ಮಾಡುವಾಗ ಯಾವ ರೀತಿಯಾದಂತಹ ಒಂದು ಸಮಸ್ಯೆಗಳನ್ನು ನಾವೆಲ್ಲ ಎದುರಿಸ್ತಾ ಇದ್ದೀವಿ ಅಂತನ್ನುವಂಥದ್ದನ್ನು ನಾವೆಲ್ಲರೂ ಗಮನಿಸ್ತಾ ಇದ್ದೀವಿ. ಆದ್ರೂ ಕೂಡ ನಾನು ಆ ಒಂದು ನಿಯಮವನ್ನ ಪಾಲನೆ ಮಾಡೋದಿಲ್ಲ. ಸೊ ಇದು ತಪ್ಪು. ಸೊ ನಿಯಮಾವಳಿಗೆ ಏನ್ ಹೇಳುತ್ತೆ, ಒಂದು ರಸ್ತೆಯಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತಂದ್ರೆ ಎಲ್ರಿಗೂ ಗೊತ್ತಿರುವ ಹಾಗೆ ವಾಹನ ರಸ್ತೆಯಲ್ಲಿ ಹೈವೇಗಳಲ್ಲಿ ವಿಶೇಷವಾಗಿ ಹೋಗ್ತಾ ಇರುವಂತಹ ವಾಹನಗಳನ್ನ ಅಥವಾ ಯಾವುದೇ ಸಂದರ್ಭದಲ್ಲಿ ಒಂದು ವಾಹನವನ್ನ ಬಲಗಡೆಯಿಂದ ನಾವು ಓವರ್ಟೇಕ್ ಮಾಡಬೇಕಾಗುತ್ತೆ. ಬಟ್ ಆದ್ರೆ ಆ ರಸ್ತೆಯಲ್ಲಿ ಏನಾದರೂ ಲೇನ್ಗಳು ಪ್ರತ್ಯೇಕವಾಗಿ ಇದೆ ಅಂತಂದ್ರೆ ಬಹುಶಃ ಎಡಗಡೆಯಿಂದ ನಾವು ಹೋಗ್ಬೋದಾಗುತ್ತೆ. ಬಟ್ ಆದ್ರೆ ಎಡಗಡೆಯಿಂದ ಒಂದು ವಾಹನವನ್ನು ಓವರ್ಟೇಕ್ ಮಾಡುವಂಥದ್ದು ತಪ್ಪು. ಯಾವಾಗ್ಲೂ ಬಲಗಡೆಯಿಂದನೇ ವಾಹನವನ್ನು ಓವರ್ಟೇಕ್ ಮಾಡಬೇಕಾಗುತ್ತೆ. ನಂತರ ಒಂದು ವಾಹನವನ್ನ ನಾವು ಚಾಲನೆ ಮಾಡಬೇಕು ಅಂತಾದ್ರೆ, ಅಥವಾ ನಾನು ಆಗ್ಲೇ ಹೇಳ್ತಾ ಇದ್ದಾಗ ಈಗ ಪಾರ್ಕಿಂಗ್ ಇಶ್ಯೂಸ್ ಬಗ್ಗೆ, ಪಾರ್ಕಿಂಗ್ ಯಾವ ಜಾಗದಲ್ಲಿ ನಾವು ಪಾರ್ಕಿಂಗ್ ಮಾಡ್ಬೋದಾಗುತ್ತೆ ಅಂತ ಅನ್ನುವಂಥದ್ದು. ಯಾವುದೋ ಒಂದು ವಾಹನ ನಿಂತಿರುತ್ತೆ ಕೆಲವು ಕಡೆಗಳಲ್ಲಿ ಬಹುಶಃ, ಯಾಕಂದ್ರೆ ನಿಮ್ಮ ಈ ರಸ್ತೆಯಲ್ಲೇ ನಾವು ನೋಡ್ತಾ ಇದೀವಿ, ಜ್ಯೋತಿಯಿಂದ ಹಿಡಿದು ನಮ್ಮ ಈ ಹಂಪನಕಟ್ಟದ ತನಕ ಒಂದು ವಾಹನ ನಿಂತಿರುತ್ತೆ, ಅದರ ಎದುರುಗಡೆಗೆ ವಿರುದ್ಧ ದಿಕ್ಕಿನಲ್ಲಿ ಯಾರೋ ಬಂದು ವಾಹನವನ್ನು ನಿಲ್ಲಿಸಿರ್ತಾನೆ, ಫುಟ್ಪಾತ್ ಮೇಲೆ ವಾಹನವನ್ನು ನಿಲ್ಲಿಸಿರ್ತಾನೆ. ರಸ್ತೆ ಇತರ ವಾಹನ ಉಪಯೋಗ ಮಾಡುವಂತವರಿಗೆ ತೊಂದರೆ ಆಗೋ ರೀತಿಯಲ್ಲಿ ಈ ಒಂದು ವಾಹನವನ್ನ ಪಾರ್ಕ್ ಮಾಡಿರ್ತಾನೆ. ಸೊ ಇಂಥದ್ದನ್ನ ಮಾಡಬಾರದು ಅಂತ ಅನ್ನುವಂಥದ್ದು. ನಂತರ ನಾನು ಹೇಳ್ತಾ ಇದ್ದ ಹಾಗೇನೆ ಈಗ ಯಾವುದೇ ಒಂದು ರಸ್ತೆ, ಉದಾಹರಣೆಗೆ ನಾವು ಇಲ್ಲಿ ನಮ್ಮ ಕಂಕನಾಡಿ ಜಂಕ್ಷನ್ ಅನ್ನು ನಾವು ತಗೊಳ್ಳೋಣ ಅಥವಾ ಕರಾವಳಿಯನ್ನು ತಗೊಳ್ಳೋಣ. ಒಂದು ವಾಹನವನ್ನ ಅಲ್ಲಿ ನಾವು ಸಿಗ್ನಲ್ ಅನ್ನು ಅಳವಡಿಸಿದ್ದೀವಿ. ಸಿಗ್ನಲ್ ರೆಡ್ ಲೈಟ್ ಬಂತು. ರೆಡ್ ಲೈಟ್ ಬಂದಾಗ ವಾಹನ ಚಾಲಕ ಯಾವ ರೀತಿಯಲ್ಲಿ ಯಾವ ಜಾಗದಲ್ಲಿ ವಾಹನವನ್ನು ನಿಲ್ಲಿಸಬೇಕು ಅಂತೇಳಿ ಎಲ್ರಿಗೂ ಗೊತ್ತಿರುವ ಹಾಗೆ ಅಲ್ಲಿ ಪೆಡೆಸ್ಟ್ರಿಯನ್ ಕ್ರಾಸ್ ಇದೆ. ಎಷ್ಟು ಜನ ಪೆಡೆಸ್ಟ್ರಿಯನ್ ಕ್ರಾಸ್ಗಿಂತ ಹಿಂದೆನೆ ವಾಹನವನ್ನು ನಿಲ್ಲಿಸ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ. ಯಾಕೆಂತಂದ್ರೆ ರೆಡ್ ಲೈಟ್ ಇದೆ, ಬಂದ್ಬಿಟ್ಟಿದೆ, ಬಟ್ ಆದ್ರೆ ಅದನ್ನ ನಾವು ಗಮನಿಸೋದಿಲ್ಲ. ತಕ್ಷಣ ನಾನು, ಯಾಕೆಂದ್ರೆ ನಾನು ಫಸ್ಟ್ ಇದ್ದೀನಿ, ಮುಂದಕ್ಕಿದ್ದೀನಿ, ನಾನು ದಾಟ್ಬಿಡೋಣ ಅಂತ ಅನ್ನುವಂತಹ ಒಂದು ಪ್ರವೃತ್ತಿನಲ್ಲೇ ಮನಸ್ಥಿತಿನಲ್ಲಿ ಎಲ್ಲರೂ ಇರ್ತಾರೆ. ಇಲ್ಲ, ರೆಡ್ ಲೈಟ್ ಬಂದ ತಕ್ಷಣ ನಾನು ನಿಲ್ಲಿಸ್ಬೇಕು, ಇನ್ನೊಂದು ದಿಕ್ಕಿನಲ್ಲಿ ಬರುವಂತಹ ವಾಹನಕ್ಕೆ ನನ್ಗಿಂದ ತೊಂದರೆ ಆಗುತ್ತೆ. ಸೊ ಹಾಗಾಗಿ ನಾನು ಆ ಪೆಡೆಸ್ಟ್ರಿಯನ್ ಕ್ರಾಸ್ ಏನುಂಟು ಆ ಮಾರ್ಕಿಂಗ್ ಗಿಂತ ಹಿಂದೆನೇ ನಿಲ್ಲಿಸ್ಬೇಕು ಅಂತ ಅನ್ನುವಂತಹ ಒಂದು ಮನಸ್ಥಿತಿ ಜನರಿಗೆ ಬರಬೇಕಾಗುತ್ತೆ. ಅದೇ ರೀತಿ ಯಾವುದೋ ಒಂದು ಕಡೆಯಲ್ಲಿ ಪೆಡೆಸ್ಟ್ರಿಯನ್ ಕ್ರಾಸ್ ಇಲ್ಲ, ಸೊ ಹೇಗೆ ಎಲ್ಲಿ ನಿಲ್ಲಿಸ್ಬೇಕು? ಈಗ ಒಂದು ರೆಡ್ ಲೈಟ್ ಬಂತು, ಎಲ್ಲರ ಆದ್ಯ ಕರ್ತವ್ಯ ಆ ಒಂದು ಸಿಗ್ನಲ್ ಲೈಟ್ಸ್ ಏನಿರುತ್ತೆ ಆ ಸಿಗ್ನಲ್ ಲೈಟ್ ಇರುವಂತದ್ದು ಆ ಜಾಗಕ್ಕಿಂತ ಸ್ವಲ್ಪ ಹಿಂದೆನೇ ಆ ಒಂದು ಜಾಗವನ್ನ ವಾಹನವನ್ನ ನಿಲ್ಲಿಸಬೇಕಾಗತ್ತೆ. ಇನ್ನು ಯಾವುದೋ ನಾವು ಇಂಟರ್ಸೆಕ್ಷನ್ ನಲ್ಲಿ ಪಾರ್ಕಿಂಗ್ ಬಗ್ಗೆ ನಾನು ಹೇಳೋದಾದ್ರೆ, ಪಾರ್ಕಿಂಗ್ ಇಂಟರ್ಸೆಕ್ಷನ್ ಜಾಗದಲ್ಲಿ ಅಥವಾ ಯಾವುದೋ ಒಂದು ಜಂಕ್ಷನ್ ನಲ್ಲಿ ಎಲ್ಲಿ ನಿಲ್ಲಿಸಬೇಕು ಅಂತೇಳಿ, ಆ ಜಂಕ್ಷನ್ ಇನ್ನ ಕನಿಷ್ಠ ಒಂದು 50 ಮೀಟರ್ ಹಿಂದೆ ಯಾವುದೋ ಒಂದು ಜಂಕ್ಷನ್ ಇದೆ, ಒಂದು ಇಂಟರ್ಸೆಕ್ಷನ್ ಇದೆ,
ಆ ಇಂಟರ್ಸೆಕ್ಷನ್ ಅಥವಾ ಜಂಕ್ಷನ್ ಇಂದ 50 ಮೀಟರ್ ಹಿಂದೆನೆ ನಾವು ವಾಹನವನ್ನು ನಿಲ್ಲಿಸಬೇಕು. ಬಟ್ ಆದ್ರೆ ಇಲ್ಲಿ ನಾವು ಹೇಗೆ ನೋಡ್ತಾ ಇದ್ದೀವಿ, ಆ ಜಂಕ್ಷನ್ ಆದ್ರೂ ಪರವಾಗಿಲ್ಲ, ಆ ಜಂಕ್ಷನ್ ನಲ್ಲಿನೇ ವಾಹನವನ್ನು ನಿಲ್ಲಿಸುವಂತಹ ಒಂದು ಪ್ರವೃತ್ತಿಯನ್ನ ನಾವು ನೋಡ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ಹಲವು ನಿಯಮವನ್ನು ಜಾಸ್ತಿ ಸಮಯ ಇಲ್ಲಿ ಮಾತಾಡ್ತಾ ಹೋಗೋದಿಲ್ಲ. ಬಟ್ ಆದ್ರೆ ಪ್ರತಿಯೊಬ್ಬರು ಕೂಡ ಈ ಒಂದು ನಿಯಮಾವಳಿಗಳನ್ನ ನೀವು ಪಾಲನೆ ಮಾಡಿದ್ರೆ ಬಹುಶಃ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆಗಳು, ಯಾವುದೇ ರೀತಿಯಾದಂತಹ ಒಂದು ಅಪಘಾತಗಳು ಆಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ವಿಚಾರ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡುವಂತ ಎಟಿಕೆಟ್ಸ್, ನಿಮ್ಮ ಒಬ್ಬ ಚಾಲಕನ ಒಬ್ಬ ನಡವಳಿಕೆ ಯಾವ ರೀತಿ ಇರುತ್ತೆ ಅಂತನ್ನುವಂಥದ್ದು. ಬಹುಶಃ ನಾವು ವಾಹನ ಚಾಲನೆ ಮಾಡಿಕೆ ನಾವು ಡ್ರೈವಿಂಗ್ ಸೀಟಲ್ಲಿ ಕುಳಿತಿದ್ದೀವಿ ಅಂತ ತಕ್ಷಣಕ್ಕೆ ನಾವು ಒಂದು ಸ್ವಲ್ಪ ಶಾಂತ ರೀತಿಯಿಂದ ಇರುವಂತಹ ಒಂದು ಪರಿಸ್ಥಿತಿ ಬೇಕಾಗುತ್ತೆ. ಎಷ್ಟೋ ಸಂದರ್ಭದಲ್ಲಿ ನಾವು ಯಾವುದೋ ಟೆನ್ಷನ್ ನಲ್ಲಿ ಇರ್ತೀವಿ, ವಾಹನವನ್ನ ಚಾಲನೆ ಮಾಡ್ತೀವಿ, ಯಾರಾದ್ರೂ ಒಬ್ರು ಬಹುಶಃ ನಮ್ಮ ಎದುರುಗಡೆ ಇರುವಂತ ಏನೋ ಒಂದು ಸಣ್ಣ ತಪ್ಪು ಮಾಡಿದ್ರು ಅವರಿಗೆ ಕೆಟ್ಟದಾಗಿ ಬೈಯುವಂಥದ್ದನ್ನು ಕೂಡ ನಾವು ನೋಡಿದ್ದೀವಿ. ಯಾವಾಗಲೂ ನರ್ಮುಖದಿಂದ ಇರಬೇಕಾಗತ್ತೆ. ಒಂದು ವೇಳೆ ಯಾರಾದ್ರೂ ಯಾವ್ದಾದ್ರು ತಪ್ಪು ಮಾಡಿದ್ದಾರೆ ಅಂತಂದ್ರೆ ಇಲ್ಲ, ನಾನು ಅವರಿಗೆ ಬೇಕಾದ್ರೆ ಒಂದು ಕಡೆಯಿಂದ ಒಂದು ವೇವ್ ಮಾಡಿಬಿಟ್ಟು ಇಲ್ಲ ಪರವಾಗಿಲ್ಲ ನೀನು ಮುಂದಕ್ಕೆ ಹೋಗುವಂತನ್ನುವಂತಹ ಒಂದು ಮನಸ್ಥಿತಿಯನ್ನ ನಾವು ಬೆಳೆಸ್ಬೇಕಾಗತ್ತೆ. ಸೊ ಈ ರೀತಿಯಾಗಿ ನಾವೇನಾದ್ರೂ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ನಾವೆಲ್ಲ ಸೇರ್ಕೊಂಡು ನಮ್ಮ ಪರಿಸರವನ್ನ ಒಂದು ಅಪಘಾತ ರಹಿತವಾದಂತಹ ಒಂದು ಪರಿಸರವನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ನನ್ನ ಹೆಚ್ಚಿನ ಸಮಯವನ್ನು ನಾನು ಇಲ್ಲಿ ತಗೊಳ್ಳೋದಿಲ್ಲ. ನೀವುಗಳೆಲ್ಲರೂ ಕೂಡ ರಸ್ತೆ ನಿಯಮಗಳನ್ನ ಪಾಲನೆ ಮಾಡಬೇಕು. ಆ ನಿಟ್ಟಿನಲ್ಲಿ ಇಲ್ಲಿ ಆಗ್ತಾ ಇರುವಂತಹ ಎಲ್ಲ ಅಪಘಾತಗಳಿಗೆ ತಡೆ ಒಡ್ಬೇಕು. ಆ ಮೂಲಕವಾಗಿ ಯಾರ್ಯಾರು ಒಂದು ಸಾವು ನೋವುಗಳನ್ನ ಅನುಭವಿಸ್ತಾ ಇದ್ದಾರೆ, ಆ ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ ಅಂಥದ್ದು ಯಾವುದು ನಮ್ಮ ಪರಿಸರದಲ್ಲಿ ಇಲ್ಲದ ಹಾಗೆ ಮಾಡಿಕೊಂಡು ನಾವೆಲ್ಲರೂ ಕೂಡ ಒಂದು ನೆಮ್ಮದಿಯುತವಾದಂತಹ ಒಂದು ಜೀವನವನ್ನ ಸಾಧಿಸಲಿಕ್ಕೆ ನಮಗೆಲ್ಲ ಅವಕಾಶ ಆಗಲಿ ಅಂತ ಹೇಳ್ತಾ, ಸೊ ಈ ಕಾರ್ಯಕ್ರಮಗಳು ಕೇವಲ 1 ವಾರಗಳು ಮಾತ್ರ ಅಲ್ಲ, ನೀವುಗಳು ಇಡೀ ವರ್ಷ ಸಾಧ್ಯವಾದಷ್ಟು ನಿಮ್ಮೆಲ್ಲ ಚಾಲಕರಿಗೆ ಯಾರ್ಯಾರು ವಾಹನಗಳನ್ನ ತಗೊಂಡು ಹೋಗಿ ಬರ್ತಾರೆ ಇಲ್ಲಿಗೆ, ಸೊ ಅವರೆಲ್ಲರಿಗೆ ನಿಯಮಾವಳಿಯನ್ನ ಹೇಳ್ಕೊಂಡು ಒಳ್ಳೆಯ ಒಬ್ಬ ಚಾಲಕನಾಗಿ ಪರಿವರ್ತನೆ ಮಾಡುವ ನಿಟ್ಟಿನಲ್ಲಿ ನೀವೆಲ್ಲ ಕ್ರಮ ಕೈಗೊಳ್ತೀನಿ ಅಂತ ಹೇಳ್ತಾ, ನಮ್ಮನ್ನ ಕರೆದು ಇಲ್ಲಿ ನಿಮ್ಮನ್ನೆಲ್ಲ ಉದ್ದೇಶ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೆ ನನ್ನ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ದಿನೇಶ್ ಕುಮಾರ್ ಸರ್ ಅವರು ಅವ್ರ ಹತ್ರ ಇದ್ದ ಒಂದು ಒಳ್ಳೆ ಟೂಲ್ ಅನ್ನ ನಮಗೆ ಕೊಟ್ಟರು. ಏನಂತ ಹೇಳಿದ್ರೆ, ಒಂದು ನಗುವಿನಿಂದ ನಾವು ಇನ್ನೊಬ್ಬರನ್ನ ಗೆಲ್ಬಹುದು ಅಂತ ಹೇಳಿ ಜೋರಾದ ಚಪ್ಪಾಳೆ ಬರಲಿ ಮಾಡಿ ನೋಡಿರ್ತಾರೆ. ಟ್ರಾಫಿಕ್ ಅಲ್ಲಿ ಏನಾದ್ರು ಕಿರಿಕಾದ್ರೆ ಒಂದು ಸ್ಮೈಲ್ ಕೊಡಿ, ಹಾಯ್ ಅನ್ನಿ, ಅವ್ರು ಹೋಗ್ತಾರೆ ಅನ್ನೋ ಒಳ್ಳೆ ಮಾರ್ಗವನ್ನ ಹೇಳ್ಕೊಟ್ಟಿದ್ದಾರೆ. ಅದನ್ನ ಅನುಸರಿಸೋಣ ಅಂತ ಹೇಳ್ಕೊಳ್ತಾ, ನಮ್ಮನ್ನ ಕುರಿತು ನಮ್ಮ ಜೊತೆ ಪ್ರತಿ ದಿವಸ ನಾವೆಲ್ಲ ಏನ್ ಮಾಡ್ತೀವಿ, ಯಾವ ತಪ್ಪು ಮಾಡ್ತೀವಿ, ಯಾವ ತರ ಟ್ರಾಫಿಕ್ ಅಲ್ಲಿ ತೊಂದರೆಗಳಾಗತ್ತೆ ಅಂತ ರಿಯಲ್ ವಾರಿಯರ್ಸ್ ನಮ್ಮ ಗೃಹ ರಕ್ಷಕ ದಳದವರು, ಹೋಮ್ ಗಾರ್ಡ್ಸ್ ಪರವಾಗಿ ಒಬ್ರು ಅವರ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಅನ್ನ ನಮ್ಮ ಜೊತೆ ಶೇರ್ ಮಾಡ್ಬೇಕಂತ ಕೇಳ್ಕೊಳ್ತೇನೆ. ಎಲ್ಲ ಹಿರಿಯ ನಮ್ಮದಿಗೆ ಯಾರಾದ್ರೂ ಸರಿ ನಿಮಗೆ ಗೊತ್ತಿದ್ದ ರೀತಿಯಲ್ಲಿ ಅದನ್ನ ತಿಳಿಸಿ. ಮಲ್ಲಿಕಾ ಮೇಡಮ್ ಅವರು ನಮ್ಮ ಎಲ್ಲರಿಗೂ ಸಹ ನಮಸ್ತೆ. ಇಲ್ಲಿ ಸೇರಿರುವಂತಹ ನಮ್ಮ ಗಣ್ಯರಾದ ಉಪಾಯುಕ್ತರು ಹಾಗೂ ನಮ್ಮ ಕಮಾಂಡೆಂಟ್ ಆದ ಮುರಳಿ ಮೋಹನ್ ಚೂಂತಾರ್ ಹಾಗೂ ಟ್ರಾಫಿಕ್ಗಳನ್ನು ಮಾತಾಡ್ತಾ ಇದ್ದೇನೆ. ಟ್ರಾಫಿಕ್ ಬಗ್ಗೆ, ಈಗ ಟ್ರಾಫಿಕ್ ಹೋಗಬೇಕಾದ್ರೆ ಈಗ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ, ಹಾಗೆ ಅವರಿಗೆಲ್ಲ ಹೇಳಬೇಕಾದ್ರೆ ನಾವು ಸ್ವಲ್ಪ ಕಿರಿಕಿರಿ ಮಾಡ್ತಾರೆ ಪಬ್ಲಿಕ್ ಎಲ್ಲ. ಮತ್ತು ಟ್ರಾಫಿಕಲ್ಲಿ ನಾವು ಯಾವಾಗಲೂ ರೈಟ್ ಸೈಡಿಗೆ ಹೋಗಿ ಲೆಫ್ಟ್ ಸೈಡಿಗೆ ಬರಬೇಕು, ಯಾವಾಗಲೂ ಇಂಡಿಕೇಟರ್ ಹಾಕಬೇಕು. ಕೆಲವರಿಗೆ ಹೇಳಿದ್ರೆ ಸಹ ಕಿರಿಕಿರಿ ಮಾಡ್ತಾರೆ. ಹಾಗೆ ಆದಷ್ಟು ನಮ್ಮ ಸಂಚಾರಿಯನ್ನು ಫಾಲೋ ಮಾಡಿ. ಹಾಗೆ ಮತ್ತು ಈ ಶಾಲೆ ಫಸ್ಟ್ ನಮಗೆ ಶಾಲೆ ಹತ್ರ ಹೋಗಬೇಕಾದ್ರೆ ಯಾರು ಸಹ ಒಂದು ಮಕ್ಕಳು ದಾಟ್ತಾ ಇರಬೇಕಾದ್ರೆ ಮಕ್ಕಳನ್ನು ದಾಟಿಸಿ ಆದಮೇಲೆ ಮತ್ತೆ ಗಾಡಿ ಮೂವ್ ಮಾಡಿ, ಅದಕ್ಕಿಂತ ಮೊದಲು ಗಾಡಿ ಮೂವ್ ಮಾಡಬೇಡಿ. ಶಾಲೆ ನಮಗೆ ಫಸ್ಟ್. ಚಿಕ್ಕ ಮಕ್ಕಳಿಗೆ ಅವರಿಗೆ ಹೋಗ್ಲಿಕ್ಕಾಗಲ್ಲ, ಕೆಲವರು ಆ ಮಕ್ಕಳೆಲ್ಲ ಹೋಗ್ತಾ ಇರ್ತಾರೆ ಅಂತ ಹೇಳ್ಕೊಂಡು ಸುಮ್ಮನೆ ಹೋಗ್ತಾನೆ ಇರ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಬಹಳ ಧನ್ಯವಾದಗಳು ಮಲ್ಲಿಕಾ ಮೇಡಮ್ಗೆ. ಹಾಗೆ ನಮ್ಮೆಲ್ಲರನ್ನ ಕುರಿತು ಒಂದೆರಡು ನಿಮಿಷ ಮಾತಾಡಬೇಕು ಅಂತ ಹೋಮ್ ಗಾರ್ಡ್ಸ್ ನ ಚೀಫ್ ಕಮಾಂಡರ್ ಆದಂತ ಮುರಳಿ ಮೋಹನ್ ಚೂಂತಾರು ಸರ್ ಅವರಿಗೆ. ರಕ್ಷಕರೇ, ಗೃಹ ರಕ್ಷಕಿಯರೇ ಹಾಗೂ ಇಲ್ಲಿಯ ಎಲ್ಲ ಕಾರ್ಮಿಕರೇ, ಎಲ್ಲರಿಗೂ ಶುಭ ಮುಂಜಾನೆ. ಒಂದು ಮಾತು ನಾನು 2013ರಲ್ಲಿ ರೆಡ್ ಕ್ರಾಸ್ ಅಧ್ಯಕ್ಷನಾಗಿದ್ದಾಗ ಹೇಳಿದ್ದೆ, ವಾಟ್ ಈಸ್ ಅವರ್ ಕಲ್ಚರ್, ನಮ್ಮ ಸಂಸ್ಕೃತಿ ಅಂದ್ರೆ ಏನು, ಯಾರೋ ನಮ್ಮನ್ನು ಗಮನಿಸದೇ ಇದ್ದಾಗ ನಾವು ಹೇಗೆ ಬಿಹೇವ್ ಮಾಡ್ತೇವೆ ಅದು ನಮ್ಮ ಸಂಸ್ಕೃತಿ ಆಗಬೇಕು. ವೆನ್ ನೋಬಡಿ ಇಸ್ ವಾಚಿಂಗ್ ಹೌ ವಿ ಬಿಹೇವ್, ದಟ್ ಈಸ್ ಅವರ್ ಕಲ್ಚರ್. ಈಗ ಏನಾಗಿದೆ ಅಂದ್ರೆ, ನಾವು ಮಾರ್ಗದಲ್ಲಿ ಹೋಗುವಾಗ ನಾವು ನೋಡ್ತೇವೆ ತುಂಬಾ ಸಲ, 2 ವೀಲರ್ ಮುಂದೆ ಒಬ್ಬ ಡ್ರೈವ್ ಮಾಡ್ತಾನೆ, ಹಿಂದೆ ಒಬ್ಬ ಕೂತಿರ್ತಾನೆ, ಹೆಲ್ಮೆಟ್ ತಲೆಯಲ್ಲಿ ಇರಲ್ಲ, ಕೈಯಲ್ಲಿ ಇರ್ತಾರೆ, ಇಬ್ಬರು ಸಹ ಹೋಗ್ತಾರೆ 150 ಕಿಲೋಮೀಟರ್ ಫಾಸ್ಟ್ ಅಲ್ಲಿ ಹೋಗ್ತಾರೆ. ಅಲ್ಲಿ ಮುಂದೆ ಪೊಲೀಸ್ ಕಾಣ್ತಾನೋ ಸಡನ್ ಆಗಿ ತೆಗೆದು ಇವನು ಹೆಲ್ಮೆಟ್ ಹಾಕೋತಾನೆ, ಇಬ್ರು ಹಾಕೋತಾರೆ. ಇದು ಅವನ ಕಲ್ಚರ್. ಅಂದ್ರೆ ಇವ ಪೊಲೀಸ್ ಹೆಲ್ಮೆಟ್ ಹಾಕೋದು ಪೊಲೀಸಿಗೆ, ಇವನಿಗೆ ಅಂತ ಇವನಿಗೆ ಗೊತ್ತಿಲ್ಲ ಡ್ರೈವ್ ಮಾಡೋರಿಗೆ. ನಮ್ಮ ಕಲ್ಚರ್ ಹೇಗಿರ್ಬೇಕು ಅಂದ್ರೆ, ನಮ್ಮ ಬಿಹೇವಿಯರ್
ಪೊಲೀಸರು ಇಲ್ಲದಿದ್ರು ಸಹ ನಾವು ತಲೆಗೆ ಹೆಲ್ಮೆಟ್ ಹಾಕಬೇಕು ಅಂತ ಹೇಳುವ ಒಂದು ಕಲ್ಚರ್ ನಮ್ಮ ತಲೆ ಒಳಗೆ ಹೋದ್ರೆ ಸಮಾಜದಲ್ಲಿ ನಾವು ಬದುಕಬಹುದು, ಇನ್ನೊಬ್ಬರು ಬದುಕಬಹುದು. ಇನ್ನು ಸೀಟ್ ಬೆಲ್ಟು ಅಷ್ಟೇ, ನಾವು ಸೀಟ್ ಬೆಲ್ಟ್ ಹಾಕದೆ ಸೀದಾ ಹೋಗ್ತೇವೆ. ಈಗ ತಂತ್ರಜ್ಞಾನ ಮುಂದುವರಿದಿದೆ, ಹೊಸ ಹೊಸ ಗಾಡಿಗಳಲ್ಲಿ ನೀವು ಸೀಟ್ ಬೆಲ್ಟ್ ಹಾಕದಿದ್ರೆ ಅದು ಕೀ 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 ಅಂತ ಹೇಳಿ ನಿಮ್ಗೆ ಗಾಡಿ ಮುಂದೆ ಹೋಗ್ಲಿಕ್ಕೆ ಉಪದ್ರ ಕೊಡ್ತದೆ. ಇಲ್ಲದಿದ್ರೆ ಹಳೆ ಕಾಲಗಳಲ್ಲಿ ನೀವು ಸೀಟ್ ಬೆಲ್ಟ್ ಹಾಕದೆ ನೀವು ಮುಂದೆ ಹೋಗ್ತಾ ಇದ್ರಿ. ಸೊ ಈ ಒಂದು ರಸ್ತೆ ಸುರಕ್ಷಾ ನಿಮ್ಮ ರಸ್ತೆ ಸಂಚಾರಿ ನಿಯಮಗಳನ್ನ ನೀವು ನಿಮಗಾಗಿ ಪಾಲಿಸಿ, ದಯವಿಟ್ಟು ನಮಗಾಗಿ ಅಥವಾ ಪೊಲೀಸರಿಗಾಗಿ ಪಾಲಿಸಬೇಡಿ, ಅಷ್ಟೇ ನಾನು ಹೇಳೋದು. ಯಾಕೆಂತ ಹೇಳಿದ್ರೆ ನೀವು ರಸ್ತೆ ಸಂಚಾರಿ ನಿಯಮಗಳನ್ನ ಸರಿಯಾಗಿ ಪಾಲಿಸಿದ್ರೆ ಓವರ್ ಸ್ಪೀಡ್ ಮಾಡಬಾರ್ದು, ಸೀಟ್ ಬೆಲ್ಟ್ ಹಾಕಬೇಕು, ಮೊಬೈಲ್ ಅಲ್ಲಿ ಮಾತಾಡಬಾರ್ದು, ಡ್ರಗ್ಸ್ ಅಥವಾ ಆಲ್ಕೋಹಾಲ್ ಇನ್ಫ್ಲೂಯೆನ್ಸ್ ಅಲ್ಲಿ ಡ್ರೈವ್ ಮಾಡಬಾರ್ದು. ಈ ಎಲ್ಲ ವೀಕೆಂಡ್ ನೀವು ಪಾರ್ಟಿಗೆ ಹೋಗ್ತೀರಾ, ಆಬ್ವಿಯಸ್ಲಿ ನೀವು ಡ್ರಿಂಕ್ಸ್ ತಗೊಳ್ತೀರಾ, ಕೆಲವರು ಯುವಕರು ತಗೊಳ್ತಾರೆ, ಆದ್ರೆ ನೀವು ಡ್ರೈವ್ ಮಾಡಬೇಡಿ. ಇನ್ನೊಬ್ರು ಡ್ರಿಂಕ್ಸ್ ಮಾಡಿದವ್ರ ಹತ್ರ ಡ್ರೈವ್ ಮಾಡ್ಲಿಕ್ಕೆ ಹೇಳಿ. ಹೆಚ್ಚಿನ ಅಪಘಾತಗಳಾಗುವಂಥದ್ದು ಇನ್ಫ್ಲೂಯೆನ್ಸ್ ಆಫ್ ಆಲ್ಕೋಹಾಲ್ ಅಥವಾ ಡ್ರಗ್ಸ್. ಮೊನ್ನೆ ಹೊಸ ವರ್ಷ ನಾನು ಪೇಪರಲ್ಲಿ ನೋಡಿದೆ 1 ಕೋಟಿ ಸಂಗ್ರಹ ಆಗಿದೆ ಅಂತ ಹೇಳಿ. ಅದರಲ್ಲಿ 90% ಮಕ್ಕಳೇ ಯುವಕರೇ ಇರುವಂಥದ್ದು. ಸೊ ಟ್ರಾಫಿಕ್ ರೂಲ್ಸ್ ಜಾಸ್ತಿ ನೀವು ಬ್ರೇಕ್ ಮಾಡಿದರೆ ಆದಾಯ ಬರ್ತದೆ, ಆದರೆ ಹಲವು ಜೀವಗಳು ಹೋಗ್ತದೆ. ಸೊ ನಾವು ಕೇಳಿಕೊಳ್ಳೋದು ಇಷ್ಟೇ, ಹೋಮ್ ಗಾರ್ಡ್ಸ್ ಇರ್ಬೋದು, ಪೊಲೀಸ್ ಇರ್ಬೋದು, ನಾವು ರಸ್ತೆಯಲ್ಲಿ ನಿಯಮಗಳನ್ನ ಮಾಡಿರುವುದು ನಮಗೆ ಬೇಕಾಗಿ ಅಲ್ಲ, ದಂಡ ಕಟ್ಟಲಿಕ್ಕಾಗಿ ಅಲ್ಲ, ನಿಮ್ಮ ಜೀವ ಉಳಿಸ್ಲಿಕ್ಕೆ. ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ನಾವು ಹೋರ್ಡಿಂಗ್ಸ್ ನೋಡ್ತೇವೆ, ಈಗ ತಾನೇ ಭಟ್ರು ಹೇಳಿದ್ರು, ಡೊನೇಟ್ ಬ್ಲಡ್ ನಾಟ್ ಆನ್ ದ ರೋಡ್ ಬಟ್ ಇನ್ ದ ಹಾಸ್ಪಿಟಲ್. ರಕ್ತವನ್ನ ರಸ್ತೆಯಲ್ಲಿ ಚೆಲ್ಲಬೇಡಿ, ಆಸ್ಪತ್ರೆಯಲ್ಲಿ ದಾನ ಮಾಡಿ ಅಂತ ದೊಡ್ಡ ಹೋರ್ಡಿಂಗ್ಸ್ ಸಂಚಾರಿ ವಿಭಾಗ ಪೊಲೀಸ್ನವರು ಹಾಕಿದ್ದಾರೆ ಮಂಗಳೂರಲ್ಲಿ 3-4 ಕಡೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಎರಡು ತುಂಬಾ ಚೆನ್ನಾಗಿದೆ, ಗಣಪತಿಯ ಚಿತ್ರ ಇಟ್ಟು ನಾಟ್ ಎವ್ರಿಬಡಿ ವಿಲ್ ಗೆಟ್ ಎ ಹೆಡ್ ರಿಪ್ಲೇಸ್ಮೆಂಟ್ ಅಂತ ಹೇಳಿ ಹಾಕಿದ್ದಾರೆ. ಗಣಪತಿಯ ಫೋಟೋ, ಗಣಪತಿಗೆ ದೊಡ್ಡ ಆನೆ ತಲೆ ಇದೆ, ತಲೆ ಹೋದಾಗ ಅವರಿಗೆ ಆನೆ ತಲೆಯನ್ನು ಹಾಕಿದ್ರು. ನಮ್ಮ ಮನುಷ್ಯರಿಗೆ ಆ ತರ ಆನೆ ತಲೆ ಸಿಗೋದಿದ್ರೆ ಬದುಕುವರಿತ್ತು, ಸಿಗೋದಿಲ್ಲ. ಸೊ ಎಲ್ಲರಿಗೂ ತಲೆ ರಿಪ್ಲೇಸ್ಮೆಂಟ್ ಸಿಗೋದಿಲ್ಲ. ರಕ್ತವನ್ನ ನೀವು ರಸ್ತೆಯಲ್ಲಿ ದಾನ ಮಾಡಬೇಡಿ. ನಾನು ಕೇಳಿಕೊಳ್ಳೋದಿಷ್ಟೇ, ಹೋಮ್ ಗಾರ್ಡ್ಸ್ ಇರ್ಬೋದು, ಪೊಲೀಸರು ಇರ್ಬೋದು, ಮಾಡಿರುವಂತ ಕಾನೂನನ್ನ ನಾವೆಲ್ಲ ನಾನು ಅಂತಲ್ಲ, ನಾವೆಲ್ಲರೂ ಸೇರಿ ಪಾಲಿಸೋಣ. ಹಾಗೆ ಮಾಡುತ್ತಾ ಒಂದು ಸುರಕ್ಷಿತವಾದ ರಸ್ತೆಯ ಪ್ರಯಾಣಕ್ಕೆ ಅನುಕೂಲ ಮಾಡಿಕೊಳ್ಳೋಣ. ಅಪಘಾತ ಮುಕ್ತ ಮಂಗಳೂರು ನಗರವನ್ನಾಗಿ ಮಾಡಿಸೋಣ. ಹಾಗೂ ನಾವು ಸುಶಿಕ್ಷಿತರು, ಅತ್ಯಂತ ಹೆಚ್ಚು ತಾಳ್ಮೆಯುಳ್ಳವರು, ಮಂಗಳೂರಿಗರು ಅಂತ ತೋರಿಸಿಕೊಡೋಣ. ಜೈ ಹಿಂದ್. ವೆರಿ ಮಚ್ ಸರ್, ಪೊಲೀಸ್ ಅವರಿಗೆ ತುಂಬಾ ಥ್ಯಾಂಕ್ಸ್. ಬಹಳ ಚೆನ್ನಾಗಿ ಹೇಳಿದ್ರು. ಗಣಪತಿ ತರ ನಮ್ಮ ತಲೆ ಕಟ್ಟಾದ್ರೆ ಬೇರೆ ಯಾರು ಇನ್ನೊಂದು ತಲೆ ಇಟ್ಟು ನಮ್ಗೆ ಬದುಕಿಸೋದಿಲ್ಲ ಅಂತ. ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಮ್ಮ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಅಂದ್ರೆ ಇದೆಲ್ಲರ ಉದ್ದೇಶ ಇಷ್ಟೇ, ಏನಂತ ಹೇಳಿದ್ರೆ ರಸ್ತೆ ಸುರಕ್ಷತೆ ಅನ್ನ ನಾವು ಇಟ್ಕೊಂಡಿರ್ಬೇಕು. ಬರೀ ಈ ಒಂದು ವಾರ ಮಾತ್ರ ಅಲ್ಲ, ಈ ಒಂದು ವೀಕ್ ಮಾತ್ರ ಅಲ್ಲ, ಯಾವಾಗ್ಲೂ ಸಹ ನಡೆಸೋಣ ಅಂತ ಕೇಳ್ಕೊಳ್ತಾ, ಮಾಂಡವಿ ಮೋಟರ್ಸ್ ಪರವಾಗಿ ಎಲ್ಲರನ್ನ ಕುರಿತು, ರಸ್ತೆ ಸಂಚಾರದ ಬಗ್ಗೆ ಕುರಿತು ನಮ್ಮ ಅಸೋಸಿಯೇಟ್ ವೈಸ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಪಾರ್ಶ್ವನಾಥ್ ಸರ್ 1 ನಿಮಿಷ ಮಾತಾಡ್ತಾರೆ. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ನಮ್ಮ ಸಹೋದ್ಯೋಗಿಗಳೇ, ಇವತ್ತು ಟ್ರಾಫಿಕ್ ಅವೇರ್ನೆಸ್ ಬಗ್ಗೆ ನಮ್ಮ DCP ಅವರು, ACP ಅವರು, ಇನ್ಸ್ಪೆಕ್ಟರ್ ಅವರು ಬಹಳ ತುಂಬಾ ಚೆನ್ನಾಗಿ ಹೇಳಿದರು. ಈ ಕ್ಲಾಪ್ ಹೊಡಿಲಿಕ್ಕೆ ಹೇಳಿರೋದು ಅವರ ಮಾತಿಗಲ್ಲ, ಅದನ್ನು ಅನುಸರಿಸಿದ್ರೆ ಮಾತ್ರ ಅದರ ಅವೇರ್ನೆಸ್ ಬರ್ತದೆ. ದಯವಿಟ್ಟು ಇದನ್ನು ನೀವು ಮಾತ್ರ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಮನೆಗಳಲ್ಲೂ, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲೂ, ಅದೇ ರೀತಿ ನಮ್ಮ ಕಸ್ಟಮರ್ ಅಲ್ಲೂ ಇದನ್ನು ಹೇಳಿ ಅವರಿಗೆ ಆ ಅವೇರ್ನೆಸ್ ನಾವು ತರಬೇಕು. ಆಗ ಮಾತ್ರ ಅದು ನಿಜವಾಗಿ ಇಂಪ್ಲಿಮೆಂಟ್ ಆಗತ್ತೆ. ನಾವು ಸುಮಾರು ಕರ್ನಾಟಕದಲ್ಲಿ 41,000 ಕಸ್ಟಮರ್ ಅನ್ನು ತಿಂಗಳಿಗೆ ಅಟೆಂಡ್ ಮಾಡ್ತೇವೆ. ಮಂಗಳೂರು ಒಂದರಲ್ಲೇ 13 ವರ್ಕ್ಶಾಪ್ ಅಲ್ಲಿ 8,000 ವೆಹಿಕಲ್ ಅನ್ನು ಸರ್ವಿಸ್ ಮಾಡ್ತೇವೆ. ಅದರಲ್ಲಿ 1,000 ವೆಹಿಕಲ್ ಆಕ್ಸಿಡೆಂಟ್ ರಿಪೇರ್ ಮಾಡ್ತೇವೆ. ಸೊ ಇವತ್ತು ನೀವು ವೆಹಿಕಲ್ ನ ಪಾಯಿಂಟ್ ಇಂದ ಹೇಳೋದಾದ್ರೆ, ನಮ್ಮತ್ತು 15 ವರ್ಷಗಳಿಂದ ಮಾರುತಿ ಡ್ರೈವಿಂಗ್ ಸ್ಕೂಲ್ ನಾವು ನಡೆಸ್ತಾ ಇದ್ದೇವೆ. ಬಹಳ ಅತ್ಯುಷ್ಟವಾದ ಉತ್ತಮ ಟ್ರೈನಿಂಗ್ ಕೊಡ್ತೇವೆ. ಅದರಲ್ಲಿ ವರ್ಚುವಲ್ ಟ್ರೈನಿಂಗ್ ಮತ್ತು ರೋಡ್ ಟ್ರೈನಿಂಗ್ ಎರಡೂ ಕೊಡ್ತೇವೆ. ಬಹುಶಃ ನಮ್ಮಲ್ಲಿ ಕಲಿತ ಎಲ್ಲ ಡ್ರೈವಿಂಗ್ ಏನಂತಾರೆ, ಅವರು ತುಂಬಾ ಚೆನ್ನಾಗಿ ಡ್ರೈವಿಂಗ್ ಮಾಡ್ತಾರೆ. ಆ ರೀತಿಯ ನಾವು ಟ್ರೈನಿಂಗ್ ಇವತ್ತು ಕೊಡ್ತಾ ಇದ್ದೇವೆ. ಅದೇ ರೀತಿ ಈಗ ನೀವು ನೋಡಿದ್ರೆ ನಮ್ಮ 15 ವರ್ಕ್ಶಾಪ್ಗಳಲ್ಲೂ ನಾವು ಈ ಎಲ್ಲಾ ಕಡೆ ನಾವು ಎಂಪ್ಲಾಯೀಸ್ ಏನ್ ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಅವ್ರು ಹೆಲ್ಮೆಟ್ ಹಾಕದೆ ಬಂದರೆ ನಾವು ಫೈನ್ ಹಾಕ್ತೇವೆ. ಯಾಕೆ ಅಂತ ಹೇಳಿದ್ರೆ, ಆಕ್ಸಿಡೆಂಟ್ ಆದ ನಂತರ ಟ್ರೀಟ್ಮೆಂಟ್ ಕೊಡೋದಕ್ಕಿಂತ ಆಕ್ಸಿಡೆಂಟ್ ಆಗದ ಹಾಗೆ ನೋಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ನೀವು ಹೇಳಿದಾಗೆ ತಲೆ ರಿಪ್ಲೇಸ್ಮೆಂಟ್ ಆಗೋದಿಲ್ಲ. ಸೊ ಅದರಲ್ಲಿ ಬಹಳಷ್ಟು ಜನ ಆಕ್ಸಿಡೆಂಟ್ ಆದಾಗ, ಡೆತ್ ಆದಾಗ ಅವರ ಫ್ಯಾಮಿಲಿಗೆ ನಷ್ಟವನ್ನು ಯಾರೂ ಅದನ್ನು ಹಿಂದೆ ಕೊಡ್ಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ನೀವು ನೋಡಿದ್ರೆ, ಇತ್ತೀಚೆಗೆ ಒಂದು ಬ್ರೀಜಾ ವೆಹಿಕಲ್ ಆಕ್ಸಿಡೆಂಟ್ ಆಯ್ತು. ಅದರಲ್ಲಿ ಕಾರಣ ಏನಂತ ಹೇಳಿದ್ರೆ, ಯಂಗ್ಸ್ಟರ್ ಹುಡುಗ 18-19 ವರ್ಷ ಆಗಿದೆ, ಹೊಸ ವರ್ಷ ಆಚರಿಸ್ಲಿಕ್ಕೆ ಅಂತ ಹೇಳಿ ಲಾಂಗ್ ಡ್ರೈವ್ ತಗೊಂಡೋಗಿದ್ದಾರೆ. ಹಿಂದೆ ಬರುವಾಗ
ಓವರ್ ಸ್ಪೀಡ್ ಇತ್ತು, ಬೆಲ್ಟ್ ಹಾಕೊಳ್ಳಿಲ್ಲ, ಗಾಡಿ ಆಕ್ಸಿಡೆಂಟ್ ಆಯಿತು, ಮೇಜರ್ ಆಕ್ಸಿಡೆಂಟ್ ಆಯಿತು. ಮೇಜರ್ ಆಕ್ಸಿಡೆಂಟ್ ಆಗಿ ಅಲ್ಲಿ ಡೆತ್ ಆಯಿತು ಹುಡುಗಂತು. ಬಹುಶಃ ಬೆಲ್ಟ್ ಹಾಕಿದರೆ ಅವರು ಸೇವ್ ಆಗ್ತಾ ಇದ್ರು. ಈಗ ಜಸ್ಟ್ ನೋಡಿ, ಅವರ ತಂದೆ ಇಲ್ಲ, ತಾಯಿಗೆ ಒಬ್ಬನೇ ಮಗ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಇಟ್ ಕ್ಯಾನ್ ಹ್ಯಾಪನ್ ಎನಿ ಫ್ಯಾಮಿಲಿ. ಆನಂತರ ಏನು ಮಾಡೋಕ್ಕಾಗೋದಿಲ್ಲ. ಲೆಟ್ ಅಸ್ ಕಂಟ್ರೋಲ್. ನಮ್ಮದು ಮಾತ್ರ ಅಲ್ಲ, ನಮ್ಮ ಫ್ಯಾಮಿಲಿ ಫ್ರೆಂಡ್ ಸರ್ಕಲಲ್ಲೂ ಮಾಡಬೇಕು. ಇವತ್ತು ಭಾಳಷ್ಟು ಜನ ಹುಡುಗರು ನಾವು ಅಬ್ಸರ್ವ್ ಮಾಡ್ತಾ ಇದ್ದೇವೆ, ನಮ್ಮ ಫ್ಯಾಮಿಲಿಗಳಲ್ಲಿ 18 ವರ್ಷಕ್ಕಿಂತ ಮೊದಲೇ ಡ್ರೈವ್ ಮಾಡ್ತಾರೆ. ಅದು ಸ್ಕೂಟರ್ ಇರ್ಬೋದು ಅಥವಾ 4 ವೀಲರ್ ಇರ್ಬೋದು. ದಯವಿಟ್ಟು ಸ್ಟಾಪ್ ಮಾಡಿ. ಯಾಕೆಂದರೆ 18 ವರ್ಷ ಅವರು ಮೆಚೂರ್ ಆಗಿರೋದಿಲ್ಲ, ಅವರಿಗೆ ಆ ಪರಿಪಕ್ವತೆ ಇರುವುದಿಲ್ಲ. ಅವರು ಓವರ್ ಸ್ಪೀಡ್ ಆಗಿ ಆಕ್ಸಿಡೆಂಟ್ ಆಗುವ ಚಾನ್ಸಸ್ ಆರ್ ವೆರಿ ಹೈ. ಇವತ್ತು ರೂಲ್ಸ್ನ ಪ್ರಕಾರ ಐ ಥಿಂಕ್ ಮಕ್ಕಳು ಇದಾದರೆ ಪೇರೆಂಟ್ ಆಲ್ಸೋ ರೆಸ್ಪಾನ್ಸಿಬಲ್. ಯಾಕೆ ಅಂತ ಹೇಳಿದರೆ, ಮೊದಲೇನಾಗ್ತಾ ಇತ್ತು, ಮಕ್ಕಳು ಅಂತ ಹೇಳಿ ಬಿಟ್ಬಿಡ್ತಾ ಇದ್ರು. ಪೇರೆಂಟ್ಸ್ನವರು ಅದು ಏನಂತ ಹೇಳಿದ್ರೆ ಹೆಮ್ಮೆಯಿಂದ ಹೇಳ್ತಾರೆ, ನನ್ನ ಮಗ ಅಷ್ಟು ಚೆಂದ ಡ್ರೈವ್ ಮಾಡ್ತಾನೆ, 12 ವರ್ಷ, 14 ವರ್ಷ, 15 ವರ್ಷ. ಬಟ್ ನಾಳೆ ಏನಾದರೂ ಆಕ್ಸಿಡೆಂಟ್ ಆದರೆ, ಅವ್ನು ಯಾರನ್ನಾದ್ರೂ ಕೊಂದರೆ ಅವರ ಜೀವವನ್ನು ಅವ್ರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ದಯವಿಟ್ಟು ಸ್ಟಾಪ್ ಮಾಡಿ. ನನಗೆ ಗೊತ್ತಿದೆ, ನನ್ನ ಫ್ಯಾಮಿಲಿ ಸರ್ಕಲಲ್ಲಿ ಒಬ್ಬರಿಗೆ ಹಾಗೆ ಹೇಳಿದಾಗ ನಾನು ಅವರಿಗೆ ಹೇಳಿದೆ, ಚೆನ್ನಾಗಿ ಜೋರು ಮಾಡಿದೆ, ತಪ್ಪು ಮಾಡ್ತಾ ಇದ್ದೀರಾ ನೀವು, ಇವತ್ತೇ ಸ್ಟಾಪ್ ಮಾಡಿ ಅಂತ. ಬಟ್ ಅವರು ಅದನ್ನು ಸ್ಟಾಪ್ ಮಾಡೋ ಬದಲು ನನ್ನ ಹತ್ರ ಮಾತಾಡೋದನ್ನು ಬಿಟ್ಟರು. ಬಹಳಷ್ಟು ಇದು ಆಗಲೇಬಾರದು. ನಮ್ಮ ಫ್ಯಾಮಿಲಿ ಒಳಗೆ 18 ವರ್ಷದೊಳಗೆ, ನಾನೇ ನನ್ನ ಮನೇಲಿ ಬಿಡೋದಿಲ್ಲ, 18 ವರ್ಷದೊಳಗೆ ಸ್ಕೂಟರ್ ಆಗಲಿ ಅಥವಾ 4 ವೀಲರ್ ಆಗಿ ಮುಟ್ಟಿದ್ರೆ ನಿಮಗೆ ಪರ್ಮನೆಂಟ್ ಆಗಿ ಲೈಸೆನ್ಸ್ ಮಾಡೋದಿಲ್ಲ ಅಂತ ಹೇಳಿದ್ದೇನೆ ನಾನು. ಯಾಕೆ ಹೇಳಿದ್ರೆ, ನಾವೇ ಅದನ್ನು ಅನುಸರಿಸದೇ ಇದ್ರೆ ನಾಳೆ ಪ್ರಾಬ್ಲಮ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಇದನ್ನು ಕರೆಕ್ಟಾಗಿ ಫಾಲೋ ಮಾಡಿ. ಅದೇ ರೀತಿ ಡ್ರೈವಿಂಗ್ ಬೆಲ್ಟ್ ಅಂತ ಹೇಳುವಂಥದ್ದು ಎದುರು ಕೂತವರಿಗೆ ಮಾತ್ರ ಅಲ್ಲ, ಹಿಂದುಗಡೆನೂ ಇಂಪಾರ್ಟೆಂಟ್. ಬಹಳಷ್ಟು ಆಕ್ಸಿಡೆಂಟ್ಗಳಲ್ಲಿ ನಾವು ನೋಡಿದ್ದೇವೆ, ಆಕ್ಸಿಡೆಂಟ್ ಆದಾಗ ಆಕ್ಸಿಡೆಂಟ್ ಕ್ಯಾನ್ ಹ್ಯಾಪನ್ ಆನ್ ದ ಫ್ರಂಟ್, ಬ್ಯಾಕ್ ಆರ್ ಸೈಡ್ ಡೈರೆಕ್ಷನ್ ಆಗುತ್ತೆ. ನಿಮ್ಗೆ ಗೊತ್ತಿರಬೇಕು, ಇತ್ತೀಚೆಗೆ ಒಂದು ಟಾಟಾ ಸನ್ಸ್ ಗ್ರೂಪಿನ ಅಧ್ಯಕ್ಷರು ಒಂದು ಆಕ್ಸಿಡೆಂಟ್ ಆಯಿತು ಮರ್ಸಿಡಿಸ್ ಬೆನ್ಸ್ ಅಲ್ಲಿ. ಅದು ವರ್ಲ್ಡ್ ಅಲ್ಲೇ ದ ಬೆಸ್ಟ್ ಸೇಫೆಸ್ಟ್ ಕಾರ್, ಆದರೂ ಅಲ್ಲಿ ಡೆತ್ ಆಯಿತು. ಯಾಕೆ ಕಾರಣ ಅಂತ ಹೇಳಿದ್ರೆ, ಕಾರ್ ಅಲ್ಲ, ಒಳಗೆ ಕೂತವರು ಹಿಂದಿನಲ್ಲಿ ಕೂತದ್ದು ಅಂತ ಹೇಳಿ ಸೀಟ್ ಬೆಲ್ಟ್ ಹಾಕಿರಲಿಲ್ಲ. ಅದು 4 ರೋಡಿಂದ 2 ರೋಡ್ಗೆ ಕನ್ವರ್ಜ್ ಅಂತ ಪ್ಲೇಸ್ ಅಲ್ಲಿ ಡ್ರೈವರ್ ಕಂಟ್ರೋಲ್ ತಪ್ಪಿ ಆಕ್ಸಿಡೆಂಟ್ ಆಯಿತು. ಎದುರಿನವರು ಸೇಫ್ ಆದ್ರು, ಎದುರಿನವರು ಬದುಕುಳಿದ್ರು. ಯಾಕೆ ಹೇಳಿದ್ರೆ ಅವರು ಬೆಲ್ಟ್ ಹಾಕಿದ್ರು. ಹಿಂದ್ಗಡೆ ಕೂತವರ ಮುಖ ಹೋಗಿ ಹೆಡ್ರೆಸ್ಟಿಗೆ ಹೊಡೆಯಿತು. ಆ ಹೆಡ್ರೆಸ್ಟಿಗೆ ಹೊಡೆದ ಪೆಟ್ಟಿನಲ್ಲಿ ಆನ್ ದ ಸ್ಪಾಟ್ ಆಕ್ಸಿಡೆಂಟ್ ಅಲ್ಲಿ ಡೆತ್ ಆಯಿತು. ಅದರಿಂದಾಗಿ ಬೆಲ್ಟ್ ಹೇಳುವಂಥದ್ದು ಎದುರಿನವರಿಗೆ ಮಾತ್ರ ಅಲ್ಲ, ಹಿಂದಿನವರಿಗೂ. ಈಗ ಮಾರುತಿಯವರು ಮಾತ್ರ ಈಗ ಫಸ್ಟ್ ಟೈಮ್ ಎದುರಿನ ಸೀಟ್ ಬೆಲ್ಟ್ ಮಾತ್ರ ಅಲ್ಲ, ಹಿಂದಿನ ಸೀಟ್ ಬೆಲ್ಟ್ ಹಾಕದಿದ್ರಿಗೆ ವಾರ್ನಿಂಗ್ ಬರ್ತದೆ. ಸೊ ವಾರ್ನಿಂಗ್ ಬರೋದು ಇಂಪಾರ್ಟೆಂಟ್ ಅಲ್ಲ, ನಾವು ಅದನ್ನು ಅನುಸರಿಸುವುದು ಬಹಳ ಇಂಪಾರ್ಟೆಂಟ್. ನಾವು ಮಾತ್ರ ಹಾಕೊಳ್ಳೋದಲ್ಲದೆ ನಮ್ಮ ಎಲ್ಲ ಕಸ್ಟಮರಿಗೆ ರಿಪೀಟೆಡ್ಲಿ ಇದನ್ನು ಹೇಳಿ. ಬಹಳಷ್ಟು ಸಲ ಆಕ್ಸಿಡೆಂಟ್ ಆದಾಗ ನಾವು ಇದನ್ನು ಕಸ್ಟಮರ್ಗೆ ಹೇಳಿದ್ದೇವೆ. ಸಣ್ಣ ಆಕ್ಸಿಡೆಂಟ್ ಆದಾಗ ನನಗೆ ನೆನಪಿದೆ, ಒಬ್ಬರು ಕಾಲೇಜ್ ಪ್ರೊಫೆಸರ್ ಮತ್ತು ಅವರ ಮಿಸಸ್ಸು ಪ್ರೊಫೆಸರ್ ಆಕ್ಸಿಡೆಂಟ್ ಆದಾಗ ಅವ್ರಿಗೆ ಹೇಳಿದೆ ಸೀಟ್ ಬೆಲ್ಟ್ನ ಮಹತ್ವ ಏನು ಅಂತ ಹೇಳುವಂಥದ್ದು. ಎಕ್ಸಾಕ್ಟ್ಲಿ 1.5 ವರ್ಷ ನಂತರ ಅವರು ಒಂದು ಮಗಳನ್ನು ಧರ್ಮಸ್ಥಳದಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಬಿಟ್ಟು ಹಿಂದೆ ಬರುವಾಗ ಜೋರಾಗಿ ಮಳೆ ಬರ್ತಾ ಇತ್ತು, ಗಾಡಿ ಆಕ್ಸಿಡೆಂಟ್ ಆಯಿತು. ಆ ಸ್ಪಾಟ್ ಆಕ್ಸಿಡೆಂಟ್ ನೀವು ನೋಡಿದ್ರೆ ಟೋಟಲ್ ಲಾಸ್ ಆಗಿದೆ. ನಿಜವಾಗಿ ಆ ಗಾಡಿ ನೋಡಿದ್ರೆ ಅದರಲ್ಲಿ ಉಳಿದು ಡ್ರೈವಿಂಗ್ ಏನಿದ್ದಾರೆ ಅವ್ರು ಖಂಡಿತವಾಗಿ ಡೆತ್ ಆಗಿದೆ ಅಂತ ಅನಿಸ್ತದೆ. ಬಟ್ ಅವ್ರು ಬದುಕಿ ಉಳಿದ್ರು. ಅವ್ರು ಫಸ್ಟ್ ನನಗೆ ಫೋನ್ ಮಾಡಿದ್ರು, ಇವತ್ತು ಜೀವ ಏನಾದರೂ ಉಳಿದಿದ್ರೆ ಅದು ಬಿಕಾಸ್ ಆಫ್ ನಿಮ್ಮ ಸಜೆಷನ್ ಇಂದಾಗಿ. ಆದರೆ ಮತ್ತು 6 ತಿಂಗಳ ತನಕ ಅವರ ಎಡಕೈಯ ಇದು ಫ್ರಾಕ್ಚರ್ ಆಗಿತ್ತು. ಇದು ಬೆಲ್ಟ್ ಟೈಟ್ ಆಗಿ ಬಿಟ್ಟು ಅಷ್ಟರವರೆಗೆ ಅದು ಡ್ಯಾಮೇಜ್ ಆಗಿತ್ತು. ಇವತ್ತಿಗೆ ಅವರು ಎಲ್ಲಿಯೇ ಸಿಕ್ಕಿದ್ರು ನಾವು ಅದನ್ನು ಹೇಳ್ತೇವೆ. ಇದೇ ರೀತಿ ಒಂದು ಆಕ್ಸಿಡೆಂಟ್ ನ ಬಗ್ಗೆ ನಾವೊಂದು ರೋಟರಿ ಕ್ಲಬ್ ಕಾರ್ಕಳದಲ್ಲಿ ಒಂದು 3/4 ಗಂಟೆ ಒಂದು ಅವೇರ್ನೆಸ್ ಇದು ಮಾಡಿದ್ದೆವು. ಅದು ಅವೇರ್ನೆಸ್ ಆದ ನಂತರ ಪ್ರಾಯದ ಒಂದು 3 ಜನ ಅವರವರೊಳಗೆ ಮಾತಾಡ್ಕೊಳ್ತಾ ಇದ್ರು. ಇವ್ರು ಅವ್ರಿಗೆ ಹೇಳೋದು, ಅವ್ರು ಇವ್ರಿಗೆ ಹೇಳೋದು, ನೀವು ಬೆಲ್ಟ್ ಹಾಕ್ತಾ ಇಲ್ಲ, ನೀವು ಬೆಲ್ಟ್ ಹಾಕ್ತಾ ಇಲ್ಲ ಅಂತ. ನಾನು ಅದಕ್ಕೆ ಗಲಾಟೆ ಬೇಡ, ನೀವೆಲ್ಲರೂ ಹಾಕೊಳ್ಳಿ, ಅಲ್ಲಿಗೆ ಮುಗೀತದೆ ಅಂತ ಹೇಳಿ. ಸೊ ಲೆಟಸ್ ನಮ್ಮ DCP ಅವರು, ACP ಅವರು, ಇನ್ಸ್ಪೆಕ್ಟರ್ ಏನು ಹೇಳಿದ್ದಾರೆ, ದಯವಿಟ್ಟು 100% ಸಿಸ್ಟಮ್ ಅನ್ನು ಫಾಲೋ ಮಾಡಿ. ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ನಾವು ಮಾದರಿಯಾಗಿರ್ಬೇಕು. ನಾವು ಮಾದರಿಯಾಗಿದ್ರೆ ಖಂಡಿತವಾಗಿ ನಮ್ಮ ಫ್ಯಾಮಿಲಿ, ನಮ್ಮ ಫ್ರೆಂಡ್ಸ್, ನಮ್ಮ ಎಲ್ಲ ಕಸ್ಟಮರ್ ಅದನ್ನು ಫಾಲೋ ಮಾಡ್ತಾರೆ. ಥ್ಯಾಂಕ್ ಯು. ವೆರಿ ಮಚ್ ಸರ್. ಬಹಳ ನಮ್ಮ ಗ್ರಾಹಕರಿಗೆ ಮತ್ತು ನಮ್ಮೆಲ್ಲರಿಗೂ ಕೂಡ ಅನುಕೂಲ ಆಗುವಂತ ಒಳ್ಳೆ ಮಾತುಗಳನ್ನ ಹೇಳಿದ್ರು.
ಅಂದ್ರೆ ನಾವು ಕೂಡ ಅದನ್ನ ಡೈಲಿ ಅನುಭವಿಸ್ತಾ ಇರ್ತೀವಿ. ಯಾರು ಚಿಕ್ಕ ಹುಡುಗ ಗಾಡಿ ಓಡಿಸ್ತಾನೆ ಅಂದ್ರೆ ಅವ್ರ ಮನೇಲಿ ಎನ್ಕರೇಜ್ ಮಾಡ್ತಾರೆ, ನಾವ್ ಯಾಕೆ ಎನ್ಕರೇಜ್ ಮಾಡಬಾರ್ದು, ಅದು ತಪ್ಪು ಅಂತ ಹೇಳುವಂತ ಮಾಹಿತಿಯನ್ನ ಪಾರ್ಶ್ವನಾಥ್ ಸರ್ ಕೊಟ್ಟರು. ಎಲ್ಲ ಗ್ರಾಹಕರು ಕೂಡ ದಯಮಾಡಿ ಇದನ್ನ ತಿಳ್ಕೊತಾರೆ ಅಂತ ತಿಳ್ಕೊಳ್ತಾ, ದಯವಿಟ್ಟು ಎಲ್ಲರೂ ಕೂಡ ಸೀಟ್ ಬೆಲ್ಟ್ ಅನ್ನು ತಪ್ಪದೆ ಹಾಕೊಳ್ಳಿ. ಮಾರುತಿ ಒಂದು ಸಂಸ್ಥೆ ಹಿಂದಿನ ಎಲ್ಲ ಒಂದು ಸೀಟ್ ಪ್ಯಾಸೆಂಜರ್ಸ್ಗೆ ಕೂಡ ಒಂದು ಸೀಟ್ ಬೆಲ್ಟ್ ಅನ್ನು ಕೊಟ್ಟಿರೋದು ನಿಜವಾಗ್ಲೂ ಉತ್ಸಾಹದಾಯಕವಾದಂತ ಬೆಳವಣಿಗೆ ಅಂತ ಹೇಳ್ತಾ, ನಾನು ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಮ್ಮ ಕಾರ್ಯಕ್ರಮ ಸಂಚಾರ ವ್ಯವಸ್ಥೆಗಳ ಬಗ್ಗೆ, ಸಂಚಾರ ಸಪ್ತಾಹದ ಬಗ್ಗೆ, ಸಂಚಾರವನ್ನ ಚೆನ್ನಾಗಿ ಮಾಡೋಣ ಅನ್ನೋ ರೀತಿ ನಮ್ಮ ಜೊತೆ ಇದ್ರು. ನಮ್ಮ ಜೊತೆ ಸೇರಿರ್ತಕ್ಕಂತಹ ಗೃಹ ರಕ್ಷಕ ದಳದ ಸುನಿಲ್ ಕುಮಾರ್, ದಿವಾಕರ್, ಜ್ಞಾನೇಶ್, ಮಂಜುನಾಥ್ ಎಲ್ಲರೂ ಕೂಡ ದಯವಿಟ್ಟು ಬಂದು ಮಾಂಡವಿ ಮೋಟರ್ಸ್ ಪರವಾಗಿ ನಾನು ಪ್ರೀತಿಯ ಕಾಣಿಕೆಯನ್ನ DCP ದಿನೇಶ್ ಕುಮಾರ್ ಸರ್ ಅವ್ರ ಕೈಯಿಂದ ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಒಂದು ನೆನಪಿನ ಕಾಣಿಕೆಯನ್ನು ದಯವಿಟ್ಟು ಕೊಡಬೇಕು. ಮೊದಲನೇದಾಗಿ ಸುನಿಲ್ ಕುಮಾರ್ ಸರ್ ದಯವಿಟ್ಟು ಬಂದು ಈ ಒಂದು ನೆನಪಿನ ಕಾಣಿಕೆಯನ್ನ ತಗೊಳ್ಬೇಕು. ನಿಮ್ಮ ಸಂಚಾರದ ಜ್ಞಾನ ನಮ್ಮೆಲ್ಲರನ್ನ ಬೆಳಗಲಿ. ಚೋರರ ಚಪಾಳಿ ಬರಲಿ. ACB ಟ್ರಾಫಿಕ್ ದಯವಿಟ್ಟು ಕುಲಕರ್ಣಿ ಮೇಡಮ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ದಿವಾಕರ್ ಅವರು ಬಂದು ಈ ಒಂದು ಮತ್ತೊಂದು ಸಣ್ಣ ನೆನಪಿನ ಕಾಣಿಕೆಯನ್ನ ಪಡಿಬೇಕಂತ ಕೇಳ್ಕೊಳ್ತೇವೆ. ನಿಮ್ಮ ನೆನಪು, ನಿಮ್ಮ ಸೇವೆಯ ನೆನಪು ನಮಗಿರಲಿ. ದಿವಾಕರ್ ಸರ್. ಜ್ಞಾನೇಶ್ ಅವರು ಬಂದು ಈ ಒಂದು ನೆನಪಿನ ಪ್ರೀತಿಯ ಸ್ವೀಕಾರ ಮಾಡಬೇಕು. ಜ್ಞಾನೇಶ್ ಅವರು ಬರಬೇಕು. ಹಾಗೆ ACB ಟ್ರಾಫಿಕ್ ಗೀತಾ ಕುಲಕರ್ಣಿ ಮೇಡಮ್ ಅವರು ಕೂಡ ಒಂದೆರಡು ಜನಕ್ಕೆ, ಮುರಳಿ ಮೋಹನ್ ಚುಂತಾನೂರ್ ಅವರು ಕೂಡ ಒಂದಿಬ್ಬರಿಗೆ ಅದನ್ನ ಕೊಡ್ಬೇಕಂತ ಕೇಳ್ಕೊಂಡು, ಮಂಜುನಾಥ್ ಕದ್ರಿ ಸಂಚಾರ, ಬಬಿತಾ ಪಾಂಡೇಶ್ವರದಲ್ಲಿದ್ದಾರೆ. ಬಬಿತಾ ಮೇಡಮ್ ಜೋರ ಚಪ್ಪಾಳೆ ಬನ್ನಿ. ಈ ದಿನ ನಮ್ಮ ಜೊತೆ ಪ್ರತಿ ದಿವಸ ನಮಗಾಗಿ ದುಡ್ಡಾಡ್ತಕ್ಕಂಥ ಸಂಜಯ್ ಶೆಣೈ, ರಾಜೇಶ್ ಗಟ್ಟಿ, ಮಲ್ಲಿಕಾ, ಈ ಇಬ್ರು ಕೋಪ ಮಾಡ್ಕೊಳಲ್ಲ ಅನ್ಕೊಂಡಿದ್ದೆ, ಅವ್ರ ಕೋಪವನ್ನು ಮಾಡ್ಕೋತಾರೆ. ಅವ್ರಿಗೆ ಈ ಒಂದು ನೆನಪಿನ ಕಾಣಿಕೆ ಮಲ್ಲಿಕಾ ಅವ್ರಿಗೆ ದಯವಿಟ್ಟು ಕೊಡಬೇಕು. ಕೋಪ ಕೂಡ ಮಾಡ್ಕೋತಾರಂತೆ ನಮ್ಮ ಗೋಪಾಲ್ ಕೃಷ್ಣ ಭಟ್ರು, ಅವರಿಗೆ ನೆನಪಿನ ಕಾಣಿಕೆ ಕೊಡ್ಬೇಕು ಅಂತ ಗೀತಾ ಕುಲಕರ್ಣಿ ಮೇಡಮ್ ಅವ್ರನ್ನ ಕೇಳ್ಕೊಳ್ತೇನೆ. ನಾನು ನೋಡಿರ್ಲಿಲ್ಲ, ಅವ್ರು ನೋಡಿರ್ಬೋದು ಯಾವಾಗ ಕೋಪ ಮಾಡ್ಕೊಂಡು. ಥ್ಯಾಂಕ್ ಯು ವೆರಿ ಮಚ್ ಸರ್. ಬಹಳ ಹಸನ್ಮುಖಿ ಆಗಿರ್ತಾರೆ. ಸಾಮಾನ್ಯ ನಾನು ಅವ್ರನ್ನ ಬೆಳಿಗ್ಗೆ ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಸೇವೆ ಇದೇ ರೀತಿ ಇರಲಿ. ಹಾಗೆ ನಮ್ಮ ರಕ್ಷಕ ದಳದ ಪರವಾಗಿ ನಮ್ಮ ಜೊತೆ ಇದ್ದಾರೆ ಎಲ್ಲ ಕಾರ್ಯಕ್ರಮದಲ್ಲಿ ಹೆಸರನ್ನ ಶೇರ್ ಅಂತ ಓದ್ತಾರೆ. ಮಾರ್ಕ್ ಶೇರ್ ಅವ್ರಿಗೆ ಕೂಡ ನೆನಪಿನ ಕಾಣಿಕೆಯನ್ನ ಕೊಡಬೇಕು. ಬಹಳ ಚೆನ್ನಾಗಿ ಅವರ ಸ್ಪೋರ್ಟ್ಸ್ ಅಲ್ಲಿ ಇವರು ತುಂಬಾ ತೊಡಗಿಸಿಕೊಂಡಿದ್ರು. ಮಾರ್ಕ್ ಶೇರ ಸರ್, ಥ್ಯಾಂಕ್ ಯು ವೆರಿ ಮಚ್. ಬಂದಂತ ಎಲ್ಲ ಗಣ್ಯರಿಗೆ ಪ್ರೀತಿಯ ಧನ್ಯವಾದಗಳು. ಬಂದಂತ ನನ್ನ ಹಿರಿಯ ಅಧಿಕಾರಿಗಳಿಗೆ, ಇಂತಹ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ತರ್ತಂತ ನಮ್ಮ ಆಡಳಿತ ವರ್ಗದವರಿಗೆ ಹಾಗೂ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಗ್ರಾಹಕರು, ನಾವು, ನೀವು, ಅಧಿಕಾರಿಗಳು ಎಲ್ಲ ಸೇರಿ ಸಂಚಾರದಲ್ಲಿ ಒಂದು ಅಪಘಾತ ಮುಕ್ತವಾದಂತಹ ಉತ್ತಮ ಮಂಗಳೂರನ್ನ ನಿರ್ಮಾಣ ಮಾಡೋಣ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಕೂಡ ಜೈ ಹಿಂದ್, ಜೈ ಕರ್ನಾಟಕ. ನಡ್ಕೊಂಡು ಹೋಗ್ತೇವೆ. ಯಾರನ್ನಾದ್ರೂ ನಿಲ್ಲಿಸಿ ಇನ್ಮೇಲೆ ದಯವಿಟ್ಟು ಫೈನ್ ಹಾಕಲ್ಲ ಅಂತ ಹೇಳಿ ಹೂವನ್ನ ಕೊಡೋದ್ರ ಮುಖಾಂತರವಾಗಿ ಅಧಿಕಾರಿಗಳು ಅವರಿಗೆ ಹೇಳ್ಕೊಡ್ತಾರೆ. ಈ ಒಂದು ಕಾರ್ಯಕ್ರಮದ ನಂತರ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ಎವ್ರಿವನ್.
ಸರ್ ಒಂದು ಪ್ರೀತಿಯಿಂದ ಹೂವು ಕೊಡ್ತೀವಿ ಅಷ್ಟೇ. ಬನ್ನಿ ಬನ್ನಿ ಸರ್, ಬನ್ನಿ ಫಾಸ್ಟ್ 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 ಫಾಲೋ ಮಾಡೋಣ.